ಜಮಿಯತುಲ್ ಹುಲಾ ಜಿಲ್ಲಾ ಅಧ್ಯಕ್ಷರಾದ ಅಲ್ಹಾಜ್ ಶಫಿ ಅಹಮದ್ ಖಾಜಿ ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಜಮಿಯತುಲ್ ಫಲಾ ಜಿಲ್ಲಾ ಕಾರ್ಯದರ್ಶಿಯಾದ ಜನಾಬ್ ಫಜಲುರ್ ರೆಹಮಾನ್ ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಅದೇ ರೀತಿ ಜಮಿಯತುಲ್ ಫಲಾ ಜಿಲ್ಲಾ ಕೋಶಾಧಿಕಾರಿಯಾದ ಫಜಲುರ್ ರೆಹಮಾನ್ ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಕೋಶಾಧಿಕಾರಿಯಾದ FM ಬಶೀರ್ ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ತಾಲೂಕಿನ ಅಧ್ಯಕ್ಷರಾದ ಜನಾಬ್ MH ಮಲಾರ್ ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿಯಾದ ಅಹಮದ್ ಕುಂಜಿ ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ನಮ್ಮ ಕೋಶಾಧಿಕಾರಿಯಾದ ಜನಾಬ್ ಕೋಡಿಜಲ್ ಇಬ್ರಾಹಿಂ ಅವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಬಂದ ಸಮಿತಿ ಸದಸ್ಯರಿಗೂ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಭಾಷಣಕ್ಕಾಗಿ ಬರ್ತಾ ಇದ್ದಾರೆ. ಆರಂಭದಲ್ಲಿ ಕಿರಾತ್. أعوذ بالله من الشيطان الرجيم بسم الله الرحمن الرحيم إذا جاء نصر الله والفتح ورأيت الناس يدخلون في دين الله أفواجا فسبح بحمد ربك واستغفره إنه كان توابا. ಬಂದ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮಂಗಳೂರು ತಾಲೂಕು ಘಟಕದ ಕಾರ್ಯದರ್ಶಿಯಾದ ಅಹಮದ್ ಮಾಸ್ಟರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫುಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಆತ್ಮೀಯ ವೇದಿಕೆಯಂಥ ಗಣ್ಯರೇ ಹಾಗೂ ಸಹೋದರ ಸಹೋದರಿಯರೇ, ಜಮಿಯತುಲ್ ಫಲಾ ಸಂಸ್ಥೆಯ ಇತಿಹಾಸ ತಮಗೆಲ್ಲ ಗೊತ್ತಿದೆ. ಶೈಕ್ಷಣಿಕವಾಗಿ ಸಮುದಾಯವನ್ನು ಮೇಲೆತ್ತಲಿಕ್ಕೆ ಅವಿಶ್ರಮತವಾಗಿ ಶ್ರಮಿಸುತ್ತಿರುವಂತಹ ಜಮಿಯತುಲ್ ಫಲಾ ಸಂಸ್ಥೆಯು ಢಾಕಾ ಉಡುಪಿ ಜಿಲ್ಲೆಯಾದ್ಯಂತ ಬಹಳಷ್ಟು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಬಡ ವಿದ್ಯಾರ್ಥಿಗಳ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ರೀತಿಯಿಂದಲೂ ಶ್ರಮಿಸುತ್ತಿರುವಂತಹ ನಮ್ಮ ಸಂಸ್ಥೆಯು ರಾಜ್ಯ ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದು, ಈ ಸಂಸ್ಥೆಯು ಒಂದು ಮಾದರಿ ಸಂಸ್ಥೆಯಾಗಿದೆ. ನಮ್ಮ ಸಂಸ್ಥೆಯು ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿವಿಧ ರೀತಿಯ ವಿದ್ಯಾರ್ಥಿ ವೇತನವನ್ನು ಹಾಗೂ ತರಬೇತಿಗಳನ್ನು ಕೊಟ್ಟು ಮಕ್ಕಳ ಶೈಕ್ಷಣಿಕವಾದ ಸಮುದಾಯದ ಅಭಿವೃದ್ಧಿಗಾಗಿ ಸರ್ವ ರೀತಿಯಿಂದಲೂ ಶ್ರಮಿಸುತ್ತಿದೆ. ಅದೇ ರೀತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಸಾಮಾಜಿಕವಾದ ಸೇವೆಗಳನ್ನು, ರಂಜಾನ್ ಕಿಟ್ ಇರಬಹುದು, ಕೊರೋನಾ ಕಿಟ್, ಹಾಗೆ ವೈದ್ಯಕೀಯ ಶಿಬಿರಗಳು ಹಾಗೂ ವಿವಿಧ ಹುದ್ದೆಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ವಿವಿಧ ತರಬೇತಿಗಳನ್ನು ಹಮ್ಮಿಕೊಂಡು ಬಹಳ ಉತ್ತಮ ರೀತಿಯಿಂದ ಸಂಸ್ಥೆಯು ಮುಂದುವರಿಯುತ್ತಿದೆ. ಕಳೆದ 2 ವರ್ಷಗಳಿಂದ ಕೊರೋನಾದಿಂದಾಗಿ ಸಂಸ್ಥೆಯ ಚಟುವಟಿಕೆಗಳು ಸ್ವಲ್ಪ ಕಡಿತವಾಗಿದ್ದರೂ ಸಂದರ್ಭದ ಅನುಸಾರವಾಗಿ ಸಂಸ್ಥೆಯು ವಿವಿಧ ರೀತಿಯಲ್ಲಿ ಸಮುದಾಯದ ಹಾಗೂ ಸಮಾಜದ ಏಳಿಗೆಗಾಗಿ ದುಡಿಯುತ್ತಾ ಇದೆ. ಇದೀಗ ಮಂಗಳೂರು ತಾಲೂಕು ಘಟಕದ ವತಿಯಿಂದ ನಾವು PUCಗಿಂತ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಜಕಾತ್ ನಿಧಿಯಿಂದ ಕೊಡುವಂತಹ ವಿದ್ಯಾರ್ಥಿ ವೇತನವನ್ನು ವಿತರಿಸಲಿಕ್ಕೆ ಉದ್ದೇಶಿಸಿದ್ದು, ಸುಮಾರು ಒಂದು 50 ವಿದ್ಯಾರ್ಥಿಗಳಿಗೆ ನಮ್ಮಿಂದ ಅಂತಹ ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ಕಳೆದ 2 ತಿಂಗಳಿಂದ ನಾವು ಶ್ರಮಿಸಿದ್ದು, ಅಲ್ಹಮ್ದುಲಿಲ್ಲಾ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮವರೇ, ನಮ್ಮ ಜಮಿಯತುಲ್ ಫಲಾದ ಹಿತೈಷಿಯು ನಮಗಾಗಿ ಎಲ್ಲ ರೀತಿಯಿಂದ ನಮ್ಮ ತಾಲೂಕಲ್ಲಿ ಶ್ರಮಿಸುತ್ತಿರುವಂತಹ ಮಾನ್ಯ ಮಾಜಿ ಸಚಿವರಾಗಿದ್ದಂತಹ ಆರೋಗ್ಯ ಸಚಿವರಾಗಿದ್ದುಕೊಂಡು ಇದೀಗ ನಮ್ಮ MLA ಆಗಿರುವಂತಹ UT ಖಾದರ್ ಅವರು ನಮ್ಮೊಂದಿಗಿದ್ದಾರೆ. ನಮಗೆ ಬೆನ್ನೆಲುಬಾಗಿ ಸರ್ವ ರೀತಿಯಿಂದ ಸಹಕರಿಸಿರುವಂತಹ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಢಾಕಾ ಉಡುಪಿ ಜಿಲ್ಲಾ ಜಮಿಯತುಲ್ ಫಲಾದ ಸಾರಥಿಯಾಗಿದ್ದುಕೊಂಡು ಅನಿವಾಸಿ ಭಾರತೀಯಾಗಿದ್ದು ನಮ್ಮೊಟ್ಟಿಗೆ ಈಗ ಅಧ್ಯಕ್ಷರಾಗಿರುವಂತಹ ಶಫಿ ಅಹಮದ್ ಖಾಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಜಮಿಯತುಲ್ ಫಲಾ ಕೇಂದ್ರ ಕಚೇರಿಯ ಸಮಿತಿಯ ಮಹಾಕಾರ್ಯದರ್ಶಿಯಾದಂತಹ ಫಜಲ್ ರೆಹಮಾನ್ ಅಡ್ವೊಕೇಟ್ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ
ಕೋಶಾಧಿಕಾರಿಯಾಗಿದ್ದುಕೊಂಡು ಸಮಾಜ ಸೇವೆ ತೊಡಗಿಕೊಂಡಿರುವಂತಹ FM ಬಶೀರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ನಮ್ಮ ಈ ಸಂಸ್ಥೆಯ ತಾಲೂಕರ ಅಧ್ಯಕ್ಷರಾಗಿದ್ದುಕೊಂಡು ಶಿಕ್ಷಕರಾಗಿ ಅವಿರತವಾದಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಶಿಕ್ಷಣ ರಂಗದಲ್ಲಿ ಹೆಸರು ಗಳಿಸಿದಂತಹ MH ಮಲಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಕೋಶಾಧಿಕಾರಿಯಾಗಿದ್ದುಕೊಂಡು ಹೆಸರುವಾಸಿಯಾದಂತಹ ದಾನಿಯು ಕೊಡುಗೈ ದಾನಿಯಾಗಿದ್ದಂತಹ ಇಬ್ರಾಹಿಂ ಕೋಡ್ಜಾಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಮಂಗಳೂರು ತಾಲೂಕು ಘಟಕದ ಎಲ್ಲ ಸದಸ್ಯರುಗಳು ಹಾಗೂ ಬಂದಂತಹ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿ ವೇತನ ಪಡೆಯುವಂತಹ ವಿದ್ಯಾರ್ಥಿಗಳಿಗೂ ಹಿತೈಷಿಗಳಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಅಲ್ಲಾಹನು ಒಂದು ಕಾರ್ಯವನ್ನ ಪುಣ್ಯಕ್ರಮವಾಗಿ ಸ್ವೀಕರಿಸಿದ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಈಗ ನಾವು ಮುಖ್ಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ನಮ್ಮ ಶಾಸಕರಾದ UT ಖಾದರ್ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. KS ಉಸ್ಮಾನ್ ಅವರು ಲೀಸ್ಟ್ ಓದಿ ಹೇಳ್ತಾರೆ. ಅವ್ರು ಎಷ್ಟು ಜನ ಹೇಳಿರ್ತಾ ಅವರು ಬಂದು ವಿದ್ಯಾರ್ಥಿ ವೇತನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಜಮಾತಿಲ್ ಫಲಾ ಮಂಗಳೂರು ತಾಲೂಕು ಘಟಕದ ವತಿಯಿಂದ 2021-22 ಸಾಲಿನ ಈ ಒಂದು ಸ್ಕಾಲರ್ಶಿಪ್ ಕಾರ್ಯಕ್ರಮವು ಇದೀಗ ಜರುಗ್ತಾ ಇದೆ. ಈಗ ನಾನು ನಂಬರ್ ಹೇಳ್ತೇನೆ, ಅವರು ಬಂದು ಸ್ಕಾಲರ್ಶಿಪ್ ತಗೊಳ್ಬೇಕಾಗಿ ವಿನಂತಿಸುತ್ತೇನೆ. ಮೊಹಮ್ಮದ್ ಸಿನಾನ್ ಸನ್ ಆಫ್ ಅಬ್ದುಲ್ ರಜಾಕ್, ಸೆಕೆಂಡ್ ಡಿಪ್ಲೊಮಾ ಸಿವಿಲ್. ಹಸನ್ ಫೈಜಲ್ ಸನ್ ಆಫ್ ಮೊಹಮ್ಮದ್ ಹನೀಫ್, ಫಸ್ಟ್ PUC. सादिया असलम डॉटर ऑफ सैयद असलम, BSc. फातिमा मुफीदा डॉटर ऑफ अब्दुल रहमान, BCA फर्स्ट ईयर. फातिमा मिस्बा डॉटर ऑफ अब्दुल हमीद, BCA फर्स्ट ईयर. ಧನ್ಯವಾದಗಳು ಶಾಸಕರಿಗೆ. ಮುಂದಿನ ವಿದ್ಯಾರ್ಥಿ ವೇತನವನ್ನ ನಮ್ಮ ಇದೀಗ ವಿದ್ಯಾರ್ಥಿ ವೇತನಿಸಿದಂತಹ MLA ಅವರು ಒಂದೆರಡು ಮಾತುಗಳನ್ನ ಹೇಳಬೇಕಂತ ವಿನಿಸ್ತಾ ಇದ್ದೇವೆ. ಜಮಿಯತುಲ್ ಫಲಾ ಮಂಗಳೂರು ತಾಲೂಕು ಘಟಕ ಇದರ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದ ಈ ಒಂದು ಅರ್ಥಪೂರ್ಣ ಸಮಾರಂಭದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಗಳ ಆದರಣೀಯರು, ನಮ್ಮ ಗೌರವಿತರು, ನಮ್ಮೆಲ್ಲರ ಸನ್ಮಿತರಾಗಿರುವಂತಹ ಜಮಿಯತುಲ್ ಫಲಾ ಮಂಗಳೂರು ತಾಲೂಕಿನ ಅಧ್ಯಕ್ಷರಾದ ಜನಾಬ್ MH ಮಲಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಉಪಸ್ಥಿತವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಜನಾಬ್ ಹಲ್ಲಾಜ್ ಶಬಿ ಅಹಮದ್ ಖಾಜಿರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಗೌರವಿತರು ಮಾಜಿ ಅಧ್ಯಕ್ಷರಾಗಿರುವಂತಹ ಹಾಜಿ ಇಬ್ರಾಹಿಂ ಕೋಡ್ಜಾಲಕನ್ ಅವರೇ, ನಮ್ಮ ಜೊತೆ ಉಪಸ್ಥಿತವಂತಹ ಜನಾಬ್ ಫಜಲ್ ರಹೀಮ್ ಅವರೇ, ಅದೇ ರೀತಿ ನಮ್ಮ ಆತ್ಮೀಯ ಸನ್ಮಿತರಂತ FM ಬಶೀರ್ ಅವರೇ, ಅದೇ ರೀತಿ ನಮ್ಮ ವಿಷಯದಿಂದ ಅಹಮದ್ ಕುಂಜರ್ ಅವರೇ, ವಹಾಬ್ರವರೇ, ಮುಂದಿರುವ ಎಲ್ಲ ಜಮಿಯತ್ ಫಲಾದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಹಿತೈಷಿಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ತಮ್ಮ ಶಿಕ್ಷಣದಲ್ಲಿ ಉತ್ತಮವಾದ ಮಾರ್ಕನ್ನು ಪಡೆದುಕೊಂಡು ಇವತ್ತು ಜಮಿಯತುಲ್ ಫಲಾ ಮುಖಾಂತರ ಗುರುತಿಸಿ ಆ ವಿದ್ಯಾರ್ಥಿ ವೇತನ ಸ್ವೀಕರಿಸುವಂಥ ಎಲ್ಲ ನಮ್ಮ ವಿದ್ಯಾರ್ಥಿನ ಸೋದರರೇ ಹಾಗೆಲ್ಲ ಮಾಧ್ಯಮ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸೋಕ್ಕೆ. ಜಮಿಯತುಲ್ ಫಲಾ ಬಗ್ಗೆ ನಾನು ಹೇಳಬೇಕಾದ್ರೆ, ನಾನು ಸಣ್ಣದಿದ್ದಾಗ ನಾನು ಇದನ್ನು ಪ್ರಾರಂಭ ಮಾಡಿದ್ದು ನೋಡಿದ್ದೇನೆ. ಸಣ್ಣದಿರುವಾಗಲೇ, ಸಣ್ಣದಿಂದ ಇರೋದು ಇಷ್ಟು ವರ್ಷವೂ ಕೂಡ ಇವತ್ತು ಪ್ರತಿ ವರ್ಷವೂ ಕೂಡ ಆ ಸಂಸ್ಥೆ ನಡೆದುಕೊಂಡು ಬಂದು ಒಂದು ಹಂತಕ್ಕೆ ಇವತ್ತು ಬಂದು ನಿಂತು ಎಲ್ಲ ರೀತಿಯಿಂದ ಅವತ್ತಿಂದ ಇವತ್ತಿನವರೆಗೆ ಅತ್ಯಂತ ಯಶಸ್ವಿಯಾಗಿ ಜನಪರವಾದ ಆ ಕೆಲಸ ಮಾಡಿಕೊಂಡು ನಮ್ಮ ಸಮುದಾಯದ ಮತ್ತು ಸಮಾಜದ ಗೌರವವನ್ನು ಎಲ್ಲ ರೀತಿಯಿಂದ ಎತ್ತಿಕೊಂಡು ಬಂದಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಷ್ಟು ವರ್ಷದ ಆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದ ಕೆಲಸದಲ್ಲಿ ಇಷ್ಟು ವರ್ಷದಲ್ಲಿ ಯಾವುದೇ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಹುಶಃ ಏನಾದರೂ ಒಂದು ಸಂಸ್ಥೆ ಆಡಳಿತ ನಡೆಸಿದರೆ ಅದು ಜಮಿಯತುಲ್ ಫಲಾ ಅಂತ ನಾನು ಹೇಳಿ ಅತ್ಯಂತ ಹೆಮ್ಮೆ ಆಗ್ತದೆ. ಯಾವುದು ಇಲ್ಲಿ ತನಕ ಒಂದೇ ಒಂದು ಮಾಡಿದ ಕೆಲಸ ನೋಡಿದರೆ
ಭಾಳಷ್ಟು ಅತ್ಯುತ್ತಮವಾದ, ನೀವೆಲ್ಲ ನೋಡಿರ್ಲಿಕ್ಕಿಲ್ಲ. ಇವತ್ತು ನಮ್ಮ ಮಲಾರ್ನಲ್ಲಿ ಅಲ್ಲಿ ಶಾಲೆ ಇರಲಿಲ್ಲ, ಆವಾಗ ಕಾಲದ ಶಾಲೆ ಪ್ರಾರಂಭ ಮಾಡಿದ್ದು, ಮತ್ತು ಸರ್ಕಾರ ಅದನ್ನು ತಗೊಂಡಿತ್ತು. ಪರಪ್ಪಿನಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದು, ಅದನ್ನು ಸರ್ಕಾರ ತೆಗೆದುಕೊಂಡಿತ್ತು. ಅಡ್ಕರ್ ಪಟ್ನಲ್ಲಿ ಶಾಲೆ ಪ್ರಾರಂಭ ಆಗಿ ಕಾಲೇಜ್ ಆಯಿತು, ಅದನ್ನು ಇವತ್ತು ನಡೆಸ್ತಾ ಇವತ್ತು ಇದ್ದಾರೆ. ಇಲ್ಲದಿದ್ದರೆ ಈ ಗ್ರಾಮೀಣ ಮಟ್ಟದಲ್ಲಿ ಇಂಥ ಅತ್ಯುತ್ತಮವಾದ ಶಿಕ್ಷಣ ವ್ಯವಸ್ಥೆ ಅವತ್ತಿನ ಕಾಲದಲ್ಲಿ ಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ ಕಾರಣ ಇವತ್ತು ಈ ರೀತಿಯ ಒಂದು ಸಂಘ ಸಂಸ್ಥೆಗಳು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸಮಾಜಕ್ಕೆ ಅದರದ ಕೊಡುಗೆ ಕೊಟ್ಟಿದ್ರೆ ಅದರ ಚುಕ್ಕ ನೀಡಿದಂಥ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಅದರ ಸದಸ್ಯರು ಅವರ ವಿಶೇಷವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದರೆ ಯಾರೆಲ್ಲ ಅದರ ಅಧ್ಯಕ್ಷರಾಗಿದ್ರ, ಯಾರೆಲ್ಲ ಪದಾಧಿಕಾರಿ ಆಗಿದ್ರ, ಯಾರೆಲ್ಲ ಸದಸ್ಯರಾಗಿದ್ರ, ಅವರಲ್ಲಿ ಯಾವುದೇ ಒಂದು ಕೂಡ ಸ್ವಇಚ್ಛೆ ಅಂದರೆ ಸ್ವಂತಕ್ಕಾಗಿ ಏನು ಕೂಡ ಅವ್ರು ಬಹುಶಃ ನಮಗೆ ಹೆಸರು ಬರಬೇಕು, ನನಗೆ ಅದಾಗಬೇಕಂತೇಳಿ ವೈಯಕ್ತಿಕವಾಗಿ ಎಲ್ಲ ಒಗ್ಗಟ್ಟಿನ ಮುಖಾಂತರ ನಾವೆಲ್ಲ ಜೊತೆಯಾಗಿ ಸಮಾಜಕ್ಕೆ ಏನು ಕೊಡ್ಬೋದು ಅಂತ ಆಲೋಚನೆ ಮಾಡಿಕೊಂಡ ಕಾರಣ ಬಹುಶಃ ಇವತ್ತು ಈ ರೀತಿಯ ಒಂದು ಅತ್ಯಂತ ಯಶಸ್ವಿ ಒಂದು ಸಂಘ ಸಂಸ್ಥೆ ಕೂಡ ಇವತ್ತು ಆಗಿದೆ. ಇಂದಿನ ನಮ್ಮ ಸರ್ಕಾರ ಇದ್ದಾಗ ಹಲವು ಶಾಲೆಗಳಲ್ಲಿ ಜನಜಾಗೃತಿ ಮೂಡಿಸುವಂಥ ಕೆಲಸವು ಕೂಡ NGO ಆಗಿ ಜಮಿಯತುಲ್ ಫಲಾವನ್ನೇ ರಾಜ್ಯ ಸರ್ಕಾರ ಕೂಡ ನೇಮಿಸಿದೆ. ಅದನ್ನು ಎಲ್ಲ ಶಾಲಾ ಕಾಲೇಜಿಗೆ ಹೋಗಿ ಶೈಕ್ಷಣಿಕವಾದ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಎಲ್ಲರೂ ಕೂಡ ಇವತ್ತು ಮಾಡಿರ್ತಾರೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರೋಡಿಗೆ ಆದ ಕಾರಣ ನಾನು ಎಲ್ಲರ ಪರವಾಗಿ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಅಡ್ಕರ ಬಡಪಿಗೆ ನಾವು ಇವತ್ತು ರಸ್ತೆದೆಲ್ಲ ಮಾಡಿರ್ಬೋದು, ಅಲ್ಲಿ ಮನೆಗಳು ಬರಬೇಕಾದ್ರೆ ಕಾರಣ ನಿಮ್ಮ ಶಾಲೆ ಮುಂಚೆಲಿ ಏನು ಕೂಡ ಇರಲಿಲ್ಲ, 4-5 ಮನೆಗಳು ಮಾತ್ರ ಇತ್ತು, ಅರ್ಧ ತನಕ ಮಾತ್ರ ರೋಡ್ ಮತ್ತು ವೆಹಿಕಲೇ ಬರ್ತಾ ಇರಲಿಲ್ಲ. ಶಾಲೆ ಯಾವಾಗ ಆಯಿತು ಅದು ಇಂಪ್ರೂವ್ಮೆಂಟ್, ಎಲ್ಲ ಮನೆಗಳು ಮಸೀದಿ ಎಲ್ಲ ಕೂಡ ಬಂದಲ್ಲಿ ಕಂಪ್ಲೀಟ್ ಆಗಿ ಇಂಪ್ರೂವ್ಮೆಂಟ್ ಆಗುವಂಥ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಎಲ್ಲ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳಿಗೆ ಜಮಿಯತುಲ್ ಫಲಾ ಒಂದು ಮಾದರಿಯಾದ ಒಂದು ಸಂಘ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಮಾದರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಇವರ ಕೆಲಸಗಳು ಇವತ್ತು ಬೇರೆ ಬೇರೆ ಬರುವಂಥ ಅವಕಾಶ ಆಗಲಿ. ಯುವ ಜನಾಂಗ ಇವರನ್ನು ನೋಡಿಕೊಂಡು ತಮ್ಮ ಸಂಘ ಸಂಸ್ಥೆ ಮೂಲಕ ಇದೇ ರೀತಿಯ ಸಮಾನತೆಯ, ಪ್ರೀತಿ, ವಿಶ್ವಾಸ, ಸೋದರತೆಯ, ಅತ್ಯಂತ ತಾಳ್ಮೆಯ ಆ ಒಂದು ಆಡಳಿತ ನಡೆಸಿಕೊಂಡು ಬರೋ ವಿಚಾರ ಆಗಲಿ ಅಂತ ಹೇಳಲಿಕ್ಕೆ ಬಯಸು. ಈಗ ಇಲ್ಲಿ 34 ವರ್ಷ ಆಯ್ತು, 34 ಇಯರ್ಸ್ ಅಂದರೆ ಬಹುತೇಕ ಎಲ್ಲ ವಿದ್ಯಾರ್ಥಿ ಯಾರಿದ್ದೀರಿ ನೀವು ಹುಟ್ಟುವ ಮುಂಚೆಲೇ ಈ ಜಮಿಯತುಲ್ ಫಲಾ ಇವತ್ತು ಆಗಿದೆ. ಅವತ್ತಿನವರೆಗೆ ಯಾವುದೆಂದು ನಾನು ಭಾಳಷ್ಟು ಸಂಘ ನೋಡಿದ್ದೇನೆ ನನ್ನ ಕಾಲದಲ್ಲಿ. ಎಷ್ಟು ಕಟ್ತಾರೆ ಹೋಗ್ತದೆ, ಅಲ್ಲಿ ಸಮಸ್ಯೆ ಇಲ್ಲಿ ಸಮಸ್ಯೆ, ಇವತ್ತು ಒಂದು ಅವನು ಸರಿ ಇಲ್ಲ ಇವನು ಸರಿ ಇಲ್ಲ, ಏನಾದ್ರು ಒಂದು ರೀತಿ ಹಲವಾರು ಬೇರೆ ಬೇರೆ ವಿಚಾರದಲ್ಲಿ ಉಂಟು. ಅದು ಇಲ್ಲಿಯ ತನಕ ನಾವು ಒಂದು ಕೂಡ ಜಮಿಯತುಲ್ ಫಲಾ ನಾನಲ್ಲ ಬಹುಶಃ ಯಾರು ಕೂಡ ಒಂದೇ ಒಂದು ಮಾತು ನಾವೆಲ್ಲಿಯೂ ಕೂಡ ಕೇಳಿಲ್ಲ. ಸೊ ದಿಸ್ ಇಸ್ ಅ ಮಾಡೆಲ್ NGO. ನಾವು ಬೇರೆಗೆ ತೋರಿಸ್ಬೇಕಾದ್ರೆ ಇದು ಮಾಡೆಲ್ NGO. ಸಮಾಧಾನದಿಂದ, ತಾಳ್ಮೆಯಿಂದ, ಪ್ರೀತಿ ವಿಶ್ವಾಸದಿಂದ ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಹಂತ ಹಂತವಾಗಿ ಬಂದು ಇದು ನಮ್ಮ ಸಮುದಾಯಕ್ಕೆ ದೊಡ್ಡ ಮಟ್ಟ ಗೌರವ ಕೆಲಸ ಆಗಿದೆ. ಇವತ್ತು ಬಹುಶಃ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾರ್ಥಿ ವೇತನ ವಿತರಣೆ ಮಾಡೋದು ಸಮಾರಂಭ. ಶೈಕ್ಷಣಿಕ ಇವತ್ತು ಒಂದು ಎಂಪವರ್ಮೆಂಟ್ ಅತಿ ಅಗತ್ಯ. ಯಾಕಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿ ಹೇಳಿದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರಿಗೆ ನೆಮ್ಮದಿಯ ಜೀವನ, ನಿಮಗೆ ಸ್ವಾಭಿಮಾನ ಬದುಕು ಮತ್ತು ಸಮುದಾಯಕ್ಕೆ ಒಂದು ಉತ್ತಮವಾದ ಗೌರವ ಬರಬೇಕಾದ್ರೆ ಅದು ನಿಮ್ಮ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸಂದರ್ಭದಲ್ಲಿ ಇವತ್ತು ಶೈಕ್ಷಣಿಕವಾಗಿ ನಿಮಗೆ ಸಹಕಾರ ಕೊಡುವಂಥ ಕೆಲಸ ಇವತ್ತಾಗಿದೆ. ಇದು ನಿಮಗೆ ದೊಡ್ಡ ಮಟ್ಟದ ಶಕ್ತಿ ಆಗಬೇಕು. ದಿಸ್ ಶುಡ್ ಬಿ ಗುಡ್ ಎನರ್ಜಿ. ಇದು ನಿಮಗೆ ಬೂಸ್ಟರ್ ಡೋಸ್ ಕೊಟ್ಟಾಗೆ ಇದರಲ್ಲಿ ಎಕ್ಸ್ಟ್ರಾ ಕಲಿಬೇಕು, ದೊಡ್ಡ ಸ್ಥಾನಕ್ಕೆ ಬಂದು ನಿಲ್ಲುವಂಥ ಅವಕಾಶ ಆಗಬೇಕು. ಖಂಡಿತವಾಗಿ ತಾವೆಲ್ಲ ಮನಸ್ಸು ಮಾಡಿದರೆ ಇವತ್ತೆಲ್ಲ ನಾಳೆ ಒಂದಲ್ಲ ಒಂದು ಹಂತಕ್ಕೆ ತಾವು ಹೋಗ್ತೀರ ಅಂತ ಹೇಳಲಿಕ್ಕೆ ನನಗೆ ಇವತ್ತು ವಿಶ್ವಾಸ ಇದೆ. ಒಂದು ಹಂತಕ್ಕೆ ಹೋಗುವಂಥ ಕೆಲಸ ಇವತ್ತು ಆಗಬೇಕಾಗುತ್ತೆ. ಶ್ರೀಮಂತರ ಮಕ್ಕಳು ಕಲ್ತದ್ದು ಬಹಳಷ್ಟು ಕಡಿಮೆ, ಬಡವರ ಮಕ್ಕಳೇ ಕಲಿತು ದೊಡ್ಡ ಜನ ಆದದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಿಮ್ಮ ತಂದೆ ತಾಯಂದಿರಿಗೆ ಕೂಡ ನಾನು ಇವತ್ತು ಅಭಿನಂದಿಸುವಂಥದ್ದು. ಬೇರೆಯವರು ಬೇರೆ ಬೇರೆ ರೀತಿಯ ಕಷ್ಟದಲ್ಲಿದ್ದುಕೊಂಡೇ ಒಂದು ಹಂತಕ್ಕೆ ಮುಟ್ಟಿಸುವಂತಹ ನಿಮ್ಮನ್ನೊಂದು ದಡಕ್ಕೆ ಬಂದು ಮುಟ್ಟಿಸಿದ್ದಾರೆ. ಎಲ್ಲಿಂದ ಮುಂದೆ ತಗೊಂಡು ಹೋಗುವಂತಹ ಅದು ಚಾಲೆಂಜ್ ಬಹುಶಃ ನಿಮ್ದಾಗಿದೆ. ಅವ್ರು ಏನು ಕೊಡ್ಬೇಕಾ ನಿಮಗೆ ಮಕ್ಕಳಿಗೆ ತಂದೆ ತಾಯಂದಿರಾಗಿ ಎಷ್ಟೇ ಶ್ರಮಪಟ್ಟು ಕಷ್ಟಪಟ್ಟು ಊಟಕ್ಕೆ ಇಲ್ಲದಿದ್ದು ಕೂಡ ಡ್ರೆಸ್ಸಿಗೆ ಇಲ್ಲದೆ ಕೂಡ ನನ್ನ ಮಗ ಮತ್ತು ಮಗಳು ಒಂದು ಸ್ಥಾನಕ್ಕೆ ಬಂದು ನಿಲ್ಬೇಕಂತ ಆಲೋಚನೆ ಮಾಡಿ ನಮ್ಮನ್ನು ಒಂದು ಸೆಕೆಂಡ್ PUC ಲೆವೆಲ್ ತನಕ, ಫಸ್ಟ್ PUC ತನಕ ನಿಲ್ಲಿಸಿದ್ದಾರೆ.
ಇನ್ನು ನೀವು ಮಾರ್ಗ ತಗೊಂಡ್ರೆ ನೀವು ಎಲ್ಲಿಗೆ ಹೋಗಿ ಮುಡ್ತೀನಂದ್ರೆ ಯಾರನ್ನು ಕೂಡಿ ಸಾಧ್ಯ, ಎಲ್ಲ ಕೂಡ ಇವತ್ತು ನಿಮಗೆ ಅವಕಾಶಗಳು ಇವತ್ತಿದೆ ನಮ್ಮ ಕಾಲದಲ್ಲಿ. ಹೌದು, ಆದ ಕಾರಣ ಇನ್ನು ನೀವೊಂದು ಆಲೋಚನೆ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಎತ್ತು ಬಯಸ್ತೇನೆ. ನಮಗೆ ಶಿಕ್ಷಣಕ್ಕಿಂತ ಜಾಸ್ತಿ ಯಾವುದು ಕೂಡ ಇಲ್ಲ. ಅದಕ್ಕಾಗಿ ನಾನು ಮೊನ್ನೆ ಬಹುಶಃ ನಮಗೆ ಇವತ್ತು ಗೊತ್ತಿದೆ, ನಮ್ಮ ಬಹುಶಃ ಉಡುಪಿಯರ ವಿಚಾರದಾಗ ನಾನು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಎಜುಕೇಷನ್ ಮೊಟಕಾಗುವಂಥ ಯಾವುದೇ ಒಂದು ವಿಚಾರ ಆಗಬಾರ್ದು. ಬೇರೆ ಎಲ್ಲ ವಿಚಾರ ಸಮಸ್ಯೆ ಬಗೆಹರಿಸಿಕೊಂಡು ಹೋಗ್ಬೋದು, ಅದೇ ಶಿಕ್ಷಣದ ಮೊಟಕಾಗುವಂಥ ಕೆಲಸ ಅಥವಾ ವಿದ್ಯಾರ್ಥಿನ ಮುಂದಿನ ದಿನ ಕಾಲೇಜಿಗೆ ಬರಲಿಕ್ಕೆ ಹಿಂದೇಟು ಹಾಕುವಂಥ ವಾತಾವರಣ, ಅದಕ್ಕೆ ಮಾತ್ರ ನಾವು ಯಾರು ಕೂಡ ಅವಕಾಶ ಮಾಡಬಾರ್ದು. ನಾವು 1 ಪಾಯಿಂಟ್ ಪ್ರೋಗ್ರಾಮ್ ವಿದ್ಯಾರ್ಥಿಗಳು ಈಗ ಜಾಸ್ತಿ ಕಲಿತಾ ಬರ್ತಾರೆ. ಈಗ ಜಾಸ್ತಿ ಕಲಿತಾ ಬರುವಾಗ ಅದಕ್ಕೆ ಬೇಕಾಗುವಂಥ ಎಲ್ಲ ಸಪೋರ್ಟ್ ಮತ್ತು ಎಲ್ಲ ವಾತಾವರಣ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಇವತ್ತು ನಮ್ಮ ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕಾಗಿದೆ. ಯಾವುದೇ ವಿಚಾರ ಕೂಡ ನಮ್ಮ ಸಮುದಾಯಕ್ಕೆ ಬಹುಶಃದಲ್ಲಿ ಶಿಕ್ಷಣಕ್ಕೆ ಕೊರತೆ ಆಗುವಂಥ ವಿಚಾರ ಇವತ್ತು ಆಗಬಾರ್ದು. ನಮ್ಮ ಮೊದಲ ಇವತ್ತು ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ತಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ, ತಾವು ದೊಡ್ಡ ಸ್ಥಾನಕ್ಕೆ ಹೋದ ನಂತರ ತಾವು ಕೂಡ ಈ ರೀತಿ ಇನ್ನೊಂದು ಬೇರೆಗೆ ಸಹಾಯ ಮಾಡುವಂಥ ಅವಕಾಶಗಳು ಬರಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದಕ್ಕೂ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಆ ಆತ್ಮವಿಶ್ವಾಸ ಪ್ರೀತಿ ಮುಖಾಂತರ ಹೋಗಿ ನಮ್ಗೆ ಬೇಕಾದ ಸಮಸ್ಯೆ ಇರ್ಬೋದು, ಇಲ್ಲ ಅಂತಲ್ಲ. ಅದು ನಾವಿರುವಾಗಲೂ ಕೂಡ ಸಣ್ಣದಿರುವಾಗಲೂ ಕೂಡ ಇತ್ತು, ಈಗಲೂ ಕೂಡ ಇದೆ, ಇನ್ನು ಮುಂದೆ ಕೂಡ ಇರ್ತದೆ. ಇದನ್ನೆಲ್ಲ ಟೆನ್ಷನ್ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ನೀವು ಅದನ್ನು ಕುಂಠಿತ ಆಗುವಂಥ ಕೆಲಸ ಯಾವುದು ಕೂಡ ಆಗೋದು ಬೇಡ. ಇದರಲ್ಲಿ ನಾವು ಈಜಿಕೊಂಡು ಹೋಗುವಂಥ ಕೆಲಸ ಮತ್ತು ಯಶಸ್ವಿ ಆಗುವಂಥ ಒಂದು ಜವಾಬ್ದಾರಿ ಒಂದು ವ್ಯಕ್ತಿತ್ವ ನಾವು ರೂಪಿಸಿಕೊಂಡು ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ, ಅತ್ಯಂತ ಸೋದರದಿಂದ ಎಲ್ಲರನ್ನು ಕೂಡ ಒಂದು ಸೋದರ ಪ್ರೀತಿ ವಿಶ್ವಾಸ ಮುಖಾಂತರ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಅವಕಾಶ ಆಗಲಿ. ನಿಮ್ಮ ವಿಚಾರದ ಎಲ್ಲ ಪ್ರೀತಿಯ ವ್ಯಕ್ತಿತ್ವ ಇರಬೇಕು ಹೊರತು ಅಲ್ಲಿ ಎಲ್ಲಿ ಕೂಡ ದ್ವೇಷದ ವ್ಯಕ್ತಿತ್ವ ಎಲ್ಲಿ ಕೂಡ ಯಾರ ಮನಸ್ಸಿಗೆ ಕೂಡ ಬರಬಾರ್ದು. ನಮ್ಮ ಎಂಥ ಒಂದು ಕಷ್ಟ ಕಾಲದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನೋಡಿ. ಕಲರ್ ಮಾಡಿದ ಯಾರು? ಮನುಷ್ಯರು ಕಲರ್ ಮಾಡೋದು, ಹೌದಾ? ಮನೆ ಆಟೋಮೆಟಿಕ್ ಮೇಲಿಂದ ಬರ್ತದೆ ಕಲರ್. ಅದು ಹಸಿರು ಕಲರ್ ಇರಲಿ, ಬಿಳಿ ಇರಲಿ, ಕೇಸರಿ ಇರಲಿ, ಕಪ್ಪು ಇರಲಿ, ಬಿಳಿ ಇರಲಿ, ಯಾವ್ದು ಮಾಡೋದು ಯಾರು? ಮನುಷ್ಯರೇ. ಕಡೆಗೆ ಕೆಲವರಿಗೆ ಹಸಿರು ಕಂಡ್ರೆ ಆಗುದಿಲ್ಲ, ಕೆಲವರಿಗೆ ಕೇಸರಿ ಕಂಡ್ರೆ ಆಗುದಿಲ್ಲ. ಈ ಕಲರ್ ಏನು ಮಾಡಿದೆ ಮಾರ? ಈ ಕಲರನ್ನೇ ನಿಮ್ಗೆ ಸಹಿಸ್ಲಿಕ್ಕೆ ಆಗುದಿಲ್ಲ, ನೀವು ಮನುಷ್ಯರನ್ನು ಸಹಿಸ್ಲಿಕ್ಕೆ ಸಾಧ್ಯ ಉಂಟಾ ಅಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ವಿಚಾರ ಎಲ್ಲ ಇಟ್ಕೊಂಡು ತಲೆಯಲ್ಲಿ ಯಾವ ಒಂದು ಮನೋಭಾವದ ಒಂದು ನಾವಿವತ್ತು ಬಂದು ನಿಂತಿದ್ದೇವೆ ಯಾವ ಕಾಲಘಟ್ಟದಲ್ಲಿ ಅಂತ ನಾವಿವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಎಲ್ಲ ಬದಿಗಿಟ್ಟು ಯಾವುದೇ ಒಂದು ಸಂಶಯ ಇಲ್ಲದೆ ನೇರವಾಗಿ ಆ ಒಂದು ಅತ್ಯಂತ ಪ್ರೀತಿಯ ವ್ಯಕ್ತಿತ್ವ, ನಿಮ್ಮ ವ್ಯಕ್ತಿತ್ವ ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ಮಾದರಿಯಾದ ವ್ಯಕ್ತಿತ್ವ ಆಗುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವು ವರ್ಷ ಹೆತ್ತವರು ತಾವೆಲ್ಲ ಕೂಡ ಇದ್ದೀರಿ, ನೀವು ಹೆತ್ತವರನ್ನು ಅಭಿನಂದಿಸ್ತೇನೆ. ನಿಮ್ಮ ಮಕ್ಕಳನ್ನು ತಾವೆಲ್ಲರೂ ಕೂಡ ಇವತ್ತು ಕಷ್ಟಪಟ್ಟು ಸೇರಿಸಿದಿರಿ. ನಾನು ಕಾಲೇಜಲ್ಲಿ ಯಾವುದೇ ವಿಚಾರ ಬಂದರೂ ಕೂಡ ನೀವು ಹೆತ್ತವ್ರು ಹೋಗಿ ಮಾತಾಡಬೇಕು ಹೊರತು ಇದಕ್ಕೆ ಸಂಬಂಧಪಡದವ್ರು ಮಾತಾಡೋದಲ್ಲ. ನಾನು ನಿಮ್ಮ ಮಕ್ಕಳ ಭವಿಷ್ಯ ಹಾಳಾದರೆ ನಿಮ್ಮ ಮಕ್ಕಳ ಭವಿಷ್ಯ ಹೋಗ್ತಾ ಹೊರತು ಹೊರಗಿನ ಅವ್ರದ್ದು ಭವಿಷ್ಯ ಯಾರ್ದು ಕೂಡ ಹಾಳಾಗಲಿಕ್ಕೆ ಹೋಗುದಿಲ್ಲ. ಹೊರಗಿನ ಸಂಘ ಸಂಸ್ಥೆಯ ಕೆಲಸ ಏನಾಗಬೇಕಂತ ಹೇಳಿದರೆ ಶಾಲೆ ಒಳಗಿದ್ದವರ ಬಗ್ಗೆ ಚರ್ಚೆ ಮಾಡೋದಲ್ಲ, ಅಲ್ಲಿ ಹೊರಗಡೆ ತುಂಬ ಜನ ಇದ್ದಾರೆ, ಫೀಸ್ ಕಟ್ಟದೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಅಂಥವ್ರನ್ನ ನೋಡಿಕೊಂಡು ಫೀಸ್ ಕಟ್ಟಿ ಶಾಲೆಗೆ ಕಳಿಸುವಂಥ ವ್ಯವಸ್ಥೆ ಇವತ್ತು ವಿದ್ಯಾರ್ಥಿ ಸಂಘಟನೆದು ಸಮುದಾಯದ ಮತ್ತು ಮುಖಂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಈ ಒಂದು ವರ್ಷದಲ್ಲಿ ಸುಮಾರು ಒಂದು 100ಕ್ಕಿಂತಲೂ ಅಧಿಕ ಹುಡುಗ ಹುಡುಗಿಯರಿಗೆ ಬೇರೆ ಬೇರೆ ಕಾಲೇಜಿನ ಸೀಟ್ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವ್ರು ಯಾವುದೇ ಕಾಲೇಜಲ್ಲಿ ಶ್ರೀದೇವಿ ಇರಲಿ, ಶ್ರೀನಿವಾಸ ಇರಲಿ, ಯಾನಪಯ್ಯ, ಕನಚೂರು, ಇಂದಿರಾ, PA ಕಾಲೇಜ್, ಬ್ಯಾರೇಜ್ ಕಾಲೇಜ್, ಎಲ್ಲಿಗೆಲ್ಲ ನಾವು ಸ್ವಲ್ಪ ಕಡಿಮೆ ಫೀಸ್ ಮಾಡಿ ಸೀಟ್ ಕೊಡಬೇಕು ಅಥವಾ ಕೆಲವು ಫ್ರೀ ಸೀಟ್ ಕೊಟ್ಟಿದ್ದಾರೆ, ಕೆಲವು 50% ಫ್ರೀ, ಕೆಲವು 80% ಫ್ರೀ. ಸೊ ಎಲ್ಲರೂ ಕೂಡ ಒಂದಲ್ಲೊಂದು ಬಂದವರನ್ನು ಒಂದು ದಾರಿಗೆ ಸೇರಿಸಿ ನಾವು ಕಲಿಸುವಂಥ ವಿಚಾರ ಇವತ್ತು ಆಗಿದೆ. ಇದಕ್ಕೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಇವತ್ತು ನಾನು ಕೆಲವೊಂದು ಕಾಲೇಜಿಗೆ ಹೋಗಿದೆ, ಅದು ಕಾಲೇಜ್ನ ಬ್ಯಾಕ್ಗ್ರೌಂಡು RSS ಕಾಲೇಜ್ ಅಂದರೆ ಅವರ RSS ಅಂದರೆ ಬ್ಯಾಕ್ಗ್ರೌಂಡ್ ಅವರ ಹಿರಿಯರೆಲ್ಲ. ನಾನು ಫಂಕ್ಷನ್ ಅಟೆಂಡ್ ಮಾಡಿ ಬರುವಾಗ ನಮ್ಮಷ್ಟು ತುಂಬ ಹುಡುಗಿಯರು ನಮ್ಮ ಸಮುದಾಯದವರು ಶಾಲ್ ಹಾಕಿ ಅವರು ಕ್ಯಾಂಪಸ್ಸಲ್ಲಿದ್ದರು. ಆಗ ಅವರು ನನಗೆ ಕರೆದು ಹೇಳ್ತಾರೆ, ಆ ಇದರಲ್ಲಿ ಕಾದರ ಇತ್ತೆಂಕ್ಲಿಗೆ ನಿಕ್ಲ ಮುಂಜು ಖುಷಿ ಆಪುನು ಪೂರ ಕಲ್ಪೆರೆ ಬರೋದಿಲ್ಲ, ಪೂರ ಕಲ್ತೊಂದಿಲ್ಲ ನಿಕ್ಲ ತೂನ ಎಂಕ್ಲಿಗೆ ನಂಜು ಮಲ್ಲ ಖುಷಿ ಆಪುಣದು. ಸೊ ಈ ಗೌರವ ತರುವಂಥ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ.
ಆದಾಗ ಅವ್ರಿಗೆ ಸುಮ್ಮನೆ ಬಸ್ ಇಟ್ಕೊಳ್ಳೋದಿರ್ಬೋದು. ನಾವು ಏನೆಲ್ಲ ಕೆಲವರಿಗೆ ಫ್ರೀ ಡೆಂಟಲ್ ಕೊಟ್ಟಿದ್ದಾರೆ, ಇದಕ್ಕೆ ಎಷ್ಟೋ ಜನಕ್ಕೆ ಫಿಸಿಯೋಥೆರಪಿ ಸೀಟ್ಸ್ ಇವತ್ತು ನಮ್ಮ ಗೌರ್ಮೆಂಟ್ ಫೀಸ್ ಅಥವಾ ಕಡಿಮೆಯಲ್ಲಿ ಕೊಟ್ಟಿದ್ದಾರೆ, MBBS ಸೀಟ್ಸ್ ಕೊಟ್ಟಿದ್ದಾರೆ. ಸೊ ನಾವು ಚೆನ್ನಾಗಿದ್ರೆ ನಿಮ್ಗೆ ಎಲ್ಲರೂ ಕೂಡ ನಿಮಗೆ ಸಹಕಾರ ಕೊಡಲಿಕ್ಕೆ ಮುಂದೆ ಬರ್ತಾರೆ. ನಾವು ಚೆನ್ನಾಗಿರುವಂಥ ವ್ಯಕ್ತಿತ್ವ, ನಮ್ಮನ್ನು ಗೌರವಿಸುವಂಥ ವ್ಯಕ್ತಿತ್ವ, ಅದು ನಾವು ನಮ್ಮ ನಿಭಾಯಿಸುವಂಥ ಒಂದು ಕೆಲಸದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಸಂಪೂರ್ಣವಾದ ಕಾರ್ಯಕ್ರಮ ಇರಬೇಕೆಂಬ ಆಶಯದ್ರು ಕೂಡ ನನಗೆ ಮತ್ತೆ ನಮ್ಮ ಜನಾರ್ದನ್ ಪೂಜೆ ಕಾರ್ಯಕ್ರಮ ಇದ್ದ ಕಾರಣದಲ್ಲಿ ಹೋಗೋದು ಗೊತ್ತಿಲ್ಲ. ಆದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ತಾವೆಲ್ಲ ಇವತ್ತು ಅನುಮತಿ ಕೊಡಬೇಕಂತ ಕೇಳಿಕೊಳ್ತಾ, ಎಲ್ಲ ವಿದ್ಯಾರ್ಥಿ ಮತ್ತು ಹೆತ್ತವ ಜೊತೆ ಮುಂದೆ ನಿಮಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನೇರವಾಗಿ ನಮ್ಮಂಥ ಇವರ ಮುಖಾಂತರ ಸಂಪರ್ಕಿಸಿ ಆ ರೀತಿಯ ಸಮಸ್ಯೆ ಬಗೆಹರಿಸಲಿಕ್ಕೆ ಅಥವಾ ನಿಮಗೆ ಸಹಕಾರ ಕೊಡಲಿಕ್ಕೆ ನಾವು ಮುಂದೆ ನಿಂತು ನಾನು ಎಲ್ಲ ರೀತಿಯ ಸಹಕಾರ ನಾನು ಕೊಡ್ತಾ ಅಂತ ಹೇಳಿಕೊಳ್ತಾ, ಮತ್ತೊಮ್ಮೆ ಜಮಿಯತುಲ್ ಫಲಾಹ್ ಮಂಗಳೂರು ತಾಲೂಕು ಮತ್ತು ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ ಒಬ್ಬ ಸೋದರನಾಗಿ ನನ್ನ ಸಂಪೂರ್ಣವಾದ ಸಹಕಾರವನ್ನು ಕೊಡುತ್ತಾ, ಮುಂದಿನ ದಿನದಲ್ಲಿ ಕೂಡ ಸರ್ಕಾರದಲ್ಲಿ ಇನ್ನಿತ ಸಮಾಜದಲ್ಲಿ ಏನೋ ಸಹಕಾರ ಬೇಕಿದ್ದಲ್ಲಿ ನಾನು ಮುಂದೆ ನಿಂತು ನನ್ನ ಸಹಕಾರ ಕೊಡ್ತೇನೆ. ನಾವು ಬಹುಶಃ ಕಾಸಿ ಅವರು ಇವತ್ತು ಅತ್ಯುತ್ತಮ ಜಿಲ್ಲಾಧ್ಯಕ್ಷ, ಎಲ್ಲರಿಗೂ ಅತ್ಯುತ್ತಮ ಮುಂದೆ ಬಂದವರು ಕೂಡ ಎಲ್ಲ ಅತ್ಯುತ್ತಮ ತಾವು ಕೂಡ ಇವತ್ತು. ಯಾಕಂತ ಹೇಳಿದ್ರೆ ಕಾಪಿನಲ್ಲಿ ಅವರು ಅಣ್ಣ ಒಂದು ಆಸ್ಪತ್ರೆ ಕಟ್ಟಿದ್ರು, ಆಸ್ಪತ್ರೆ ಬಿಲ್ಡಿಂಗ್ ಕಟ್ಟಿ ಏನು ಮಾಡಬೇಕು, ಆಸ್ಪತ್ರೆ ನಡೆಸಿದಷ್ಟು ಸುಲಭ ಇಲ್ಲ. ನಾನೇ ಆರೋಗ್ಯ ಸಚಿವನಾಗಿದ್ದೆ, ಮತ್ತೆ ನಾನು ಅದನ್ನು ಏನೆಲ್ಲ ಮಾಡಿ ಮ್ಯಾಕೆ ಅಲ್ಲಿ ಪಕ್ಕದಲ್ಲಿ ತಾಲೂಕು ಇದಿದೆ ಕಮ್ಯುನಿಟಿ ಸೆಂಟರ್ ಹೆಲ್ತ್, ಮತ್ತು ಏನೆಲ್ಲ ಮಾಡಿ ಅದಕ್ಕೆ ನಾವು ಆಯುರ್ವೇದಿಕ್ ಆಸ್ಪತ್ರೆ ನಾನಲ್ಲಿ ಅನ್ನು ಸ್ಟಾರ್ಟ್ ಮಾಡಿ ನಾನಲ್ಲಿ ಹೋಗಿ ಉದ್ಘಾಟನೆ ನಾನು ಮಾಡಿದ್ದೇನೆ. ಅವರು ಕಟ್ಟಿದಂಥ ಕಟ್ಟಡ ಮತ್ತು ಅವ್ರ ಕಾಳಜಿ ಅತ್ಯುತ್ತಮವಾದ ಆಯುರ್ವೇದಿಕ್ ಆಸ್ಪತ್ರೆ ಆಗಿ ಇವತ್ತದ್ದು ನಡೀತಾ ಇದೆ. ಆದಾಗ ಇವತ್ತು ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ದುವಾ ಆಶೀರ್ವಾದ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಧನ್ಯವಾದಗಳು. ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಇದು ನೋಡಿದಂತಹ ಶಾಸಕರಿಗೆ JFCC ಮ್ಯಾಂಗ್ಳೂರ್ DK ಮತ್ತು ಉಡುಪಿ ತಾಲೂಕಿನ ಉಡುಪಿ ಡಿಸ್ಟಿಕ್ನ ಪ್ರೆಸಿಡೆಂಟ್ ಆದ ನಂತರ ಇದು 6ನೇ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ನಿಗೆ ನಾನು ಅಟೆಂಡ್ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಜಮಿಯತುಲ್ ಫಲಾಹ್ 8 ಜನವರಿ 1988ನಲ್ಲಿ ಜದ್ದದಲ್ಲಿ ಹುಟ್ಟಿದ ಒಂದು ಸಣ್ಣ ಗಿಡ ಇತ್ತು, ಇವತ್ತೊಂದು ದೊಡ್ಡ ಮರ ಆಗಿ ತಮಗೆಲ್ಲರಿಗೆ ವಿದ್ಯಾಭ್ಯಾಸದಲ್ಲಿ ಆಗಲಿ ಮೆಡಿಕಲ್ನಲ್ಲಿ ಆಗಲಿ ಎಲ್ಲ ಸಹಾಯ ಮಾಡ್ತಾ ಇದ್ದೇವೆ. ಜಮಿಯತುಲ್ ಫಲಾಹ್ ಇದರ ಮೊದಲು 10 ಘಟಕ ಇತ್ತು, ಈಗ 13 ಘಟಕಗಳಿವೆ. ದಕ್ಷಿಣ ಕನ್ನಡದಲ್ಲಿ 7, ಉಡುಪಿ ಡಿಸ್ಟಿಕ್ನಲ್ಲಿ 6. ಈಗಾಗಲೇ ನಮ್ಮ ಆತ್ಮಿಕ UT ಖಾದರ್ ಸಾಹೇಬರು ಹೇಳಿದ ಹಾಗೆ ಅವರು ಸಹ ಸಣ್ಣನಿಂದಲೇ ಜಮಿಯತುಲ್ ಫಲಾಹ್ ಅಂದರೆ 34 ಇಯರ್ಸ್ ಆಗ್ತಾ ಉಂಟು. ಅವರು ಇದರಲ್ಲಿ ನಮಗೆ ತುಂಬ ಉತ್ಸಾಹ ಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಈಗ ಕಾಪಿನಲ್ಲಿ ಹೇಳಿದ ಹಾಗೆ ಅವರ ಮಿನಿಸ್ಟರ್ಶಿಪ್ನಲ್ಲಿ ಹೆಲ್ತ್ ಮಿನಿಸ್ಟರ್ ಇರುವಾಗಲೇ ನಾವು ಅವರ ಹಿಂದೆ ಬ್ಯಾಂಗ್ಳೂರಿಗೆ ಹೋಗಿ ಅವರ ಸಹಾಯದಿಂದ ಇವತ್ತು ನಮ್ಮ ಹಾಸ್ಪಿಟಲ್ ನಡೆಸ್ತಾ ಇದೆ. ಅವರು ಆ ಹಾಸ್ಪಿಟಲ್ನ ಇನಾಗ್ರೇಷನ್ನಿಗೆ ಬರಲಿಕ್ಕೆ ಕಾರವಾರ ಒಂದು ಪ್ರೋಗ್ರಾಮನ್ನು ಸ್ವಲ್ಪ ಚೇಂಜಸ್ ಮಾಡಿ ಅವರು ಬೆಳಿಗ್ಗೆ 7:30 ಗಂಟೆಗೆ ಏರ್ಪೋರ್ಟಿಂದ ಡೈರೆಕ್ಟ್ ನಮ್ಮ ಹಾಸ್ಪಿಟಲ್ಗೆ ಇನಾಗ್ರೇಷನ್ ಬಂದಿದ್ದಾರೆ. ಅವರ ಇವತ್ತು ಸಹ ನಾವೊಂದು ಶಾಲೆಯ ಪ್ರೋಗ್ರಾಮ್ನಲ್ಲಿ ಅವರಿಗೆ ನಾವು ನೆನಪು ಮಾಡಿದ್ದೆವು. ಜಮಿಯತುಲ್ ಫಲಾಹ್ ಮೇಯ್ನ್ಲಿ ನಾವು ಎಜುಕೇಷನ್ ಮತ್ತು ಮೆಡಿಕಲ್ನಲ್ಲಿದ್ದೇವೆ. ತಮ್ಮೆಲ್ಲರ ಎಲ್ಲ ಘಟಕಗಳ ಸಹಾಯದಿಂದಲೇ ಇವತ್ತು ಇಲ್ಲಿವರೆಗೆ ನಾವು ಮುಟ್ಟಿದ್ದೇವೆ. ಸ್ಕಾಲರ್ಶಿಪ್ ಮಧ್ಯದಲ್ಲಿ ಸ್ವಲ್ಪ ಕೊರೋನಾದ ಕಾರಣ ಲಾಸ್ಟ್ ಇಯರ್ ಕೆಲವು ಯೂನಿಟ್ನವರು ಕೊಟ್ಟಿದ್ದಾರೆ, ಕೆಲವರು ಕೊಡಲಿಲ್ಲ.
ಈ ಸ್ಕಾಲರ್ಶಿಪ್ಪಿಗೆ ನಮ್ಮ JFCC ಹೆಡ್ ಕ್ವಾರ್ಟರ್ಸ್ನಿಂದ 30,000 ಸಹ ಕೊಟ್ಟು ಈ ಕಷ್ಟದಲ್ಲಿ ಬಡ ಮಕ್ಕಳಿಗೆ ಫೀ ಕಟ್ಟಲಿಕ್ಕೆ ಹಣ ಇಲ್ಲ. ಈಗ ನಾವು ಕಾಪಿನಲ್ಲಿ ಒಂದು CA ಸ್ಟೂಡೆಂಟಿಗೆ ನಾವು ಸ್ಪಾನ್ಸರ್ ಮಾಡಿ ಈಗ ಕಲಿಸ್ತಾ ಇದ್ದೇವೆ. ಅದಲ್ಲದೆ ಅದು 3 ವರ್ಷದಿಂದ CA ಮಾಡ್ತಾ ಇದ್ದಾರೆ. ಈಗ ಹುಡುಗಿಗೆ ಮದುವೆ ಸಹ ಉಂಟಂತೆ, ಈಗ ಕಂಟಿನ್ಯೂ ಮಾಡ್ತಾರ ಇಲ್ಲ ಅವರು, ನಾವು ಸಹಾಯ ಮಾಡ್ತಾ ಇದ್ದೇವೆ. ಅದಲ್ಲದೆ ಈ ವರ್ಷದಿಂದ ಒಂದು ಲ್ಯಾಬ್ ಟೆಕ್ನಿಷಿಯನ್ಗೆ ನಾವು ಸ್ಪಾನ್ಸರ್ ಆಗಿ ಅವರ ಫುಲ್ ಅಮೌಂಟ್ ಸ್ಕಾಲರ್ಶಿಪ್ ನಾವು ಕೊಡ್ತಾ ಅವರಿಗೆ ಕಲಿಸ್ತಾ ಇದ್ದೇವೆ. ಈಗಾಗಲೇ ಲಾಸ್ಟ್ ಮಂತ್ನಲ್ಲಿ ನಮ್ಮ ಕಾಪು ಘಟಕದಿಂದ 1.5 ಲಕ್ಷ ಸ್ಕಾಲರ್ಶಿಪ್ ನಾವು ಕೊಟ್ಟಿದ್ದೇವೆ. ಈಗ ನಾನು 3-4 ಈ ಜಮಿಯತುಲ್ ಫಲಾಹ್ ಕೂಡಿ 4 ಶಾಲೆಯಲ್ಲಿ ಇನ್ವಾಲ್ಡ್ ಆಗಿದ್ದೇನೆ. 2 ಪ್ರೈವೇಟ್, 1 ಉರ್ದು ಶಾಲೆ ಮತ್ತು ಜಮಿಯತುಲ್ ಫಲಾಹದ್ದು. ಅಲ್ಲಿ ಶಿರ್ವದಲ್ಲಿ ಫೈಜುಲ್ ಇಸ್ಲಾಂ, ಉದ್ಯಾವರದಲ್ಲಿ MET, ಅಲ್ಲಿ ಹೆಚ್ಚಿನವರೆಂದರೆ ನಮ್ಮ ಸಮುದಾಯದವರು. ಅದರಲ್ಲಿ ಕೆಲವರೀಗ ಮಕ್ಕಳಿಗೆ ಕಲಿಸ್ತಾರೆ, ಫೀ ಕೊಡಲಿಕ್ಕೆ ಅವರ ಹತ್ರ ಹಣ ಇಲ್ಲ. ಈಗ ನಾವು ಅಲ್ಲಿ ಜಕಾತಿನ ಹಣ ಕಲೆಕ್ಷನ್ ಮಾಡಿ ಬಡ ಮಕ್ಕಳಿಗೆ ಅವರ ಫೀ ಫುಲ್ ಆಲ್ಮೋಸ್ಟ್ 75-80% ನಾವು ಕೊಟ್ಟು ಎಜುಕೇಷನ್ ಪೂರ್ಣ ಮಾಡ್ತಾ ಇದ್ದೇವೆ. ಈ ಸಲ ಕೆಲವರು ಅಪ್ಲಿಕೇಶನ್ ಕೊಟ್ಟರು, ನಮಗೆ ಈ ಸಲ ಜಕಾತಿನ ಫಂಡದಾದರೂ ಚಿಂತಿಲ್ಲ, ನಮಗೆ ಕೊಡಿ, ನಾವು ಜಕಾತ್ ಕೊಡುವವರಾಗಿದ್ದೆವು, ಈಗ ನಾವು ಜಕಾತ್ ತಗೊಳ್ಳುವವರಾಗಿದ್ದಾರೆ. ಇದು ಕೋವಿಡ್ನ ಕಾರಣ ಇದೆಲ್ಲ ಕಷ್ಟ ಬಂದಿದೆ. ಗಲ್ಫ್ನಲ್ಲಿದ್ದವರಿಗೂ ಸಹ ಸಂಬಳ ಸರಿಯಾಗಿ ಸಿಗುವುದಿಲ್ಲ. ಈ ಸಮಯದಲ್ಲಿ ನಾವು ಜಮಿಯತುಲ್ ಫಲಾಹ್ ಈವನ್ ಅವರಿಗೆ 3,000 ಆಗಲಿ 5,000 ಆಗಲಿ ಅದೊಂದು ದೊಡ್ಡ ಅಮೌಂಟ್ ಆಗ್ತದೆ. ಒಂದು ಫೀ ಕಟ್ಟಲಿಕ್ಕೆ ಈಗ ಮಿನಿಮಮ್ ಅಂದರೂ ಸಹ 14,000-15,000 ವರ್ಷದ ಫೀ ಉಂಟು. ಅದು ಅಲ್ಲದೆ ಬಸ್ಸಿನ ಫೀಸ್ ಸಹ ಕೊಡಬೇಕಾಗ್ತದೆ, ಯೂನಿಫಾರ್ಮ್ ಎಲ್ಲ ಉಂಟು. ಆದರೂ ಈ ಸಣ್ಣ ಮುಂಟ ಹಣ ಜಮಿಯತುಲ್ ಫಲಾಹ್ನಿಂದ ಅವರಿಗೆ ತುಂಬ ಸಹಾಯ ಆಗ್ತಾ ಉಂಟು. ಇದನ್ನು ಮಕ್ಕಳ ಹತ್ರ ನಾನು ಕೇಳಿಕೊಳ್ಳುವುದೆಂದರೆ ಈ ಹಣದ ಉಪಯೋಗ ತಗೊಳ್ಳಿ. ಈಗ ನಮ್ಮ NRCC ಅವರು ನೆಕ್ಸ್ಟ್ ಇಯರಿನಿಂದ ಸ್ವಲ್ಪ ಹೆಚ್ಚು ಹಣ ಕಳಿಸಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕಂಡೀಷನ್ ಉಂಟು, ಶಾಲೆಗೆ ಡೈರೆಕ್ಟ್ ಫೀ ಕಟ್ಟಲಿಕ್ಕೆ. ಈಗ ನಮಗೆ ಕೆಲವರು ಪಾಟ್ಲಿ ಕಟ್ಟಿ ಆಗಿದೆ. ಈಗ ನಮ್ಮಂಥವ ಶಾಲೆಯವರು ಎಲ್ಲ ಪ್ರೈವೇಟ್ ಬೇರೆ ಶಾಲೆಯವರು ಸಹ 1,000-2,000 ತಗೊಂಡು ಅಡ್ಮಿಷನ್ ಮಾಡಿದ್ದಾರೆ. ಅದರ ನಂತರ ಅವರು ಸ್ವಲ್ಪ ಹಣ ಕೊಟ್ಟು, ಈಗ ಕೆಲವರದ್ದು ಒಂದೊಂದು ಶಾಲೆಯಲ್ಲಿ 10, 15, 25, 30 ಲಕ್ಷ ಫೀಸ್ ಎಲ್ಲ ಬಾಕಿ ಉಂಟು. ನಾವು ನಮ್ಮ 2 ಶಾಲೆಯಲ್ಲಿ ನಾವು ನಮ್ಮ ಕಿಸೆಯಿಂದ ಹಣ ಹಾಕಿ ಟೀಚರ್ಸ್ನವರಿಗೆ ಸ್ಯಾಲರಿ ಕೊಡ್ತೇವೆ. ಆದರೂ ನಮ್ಮ ಸಮುದಾಯ ಮಕ್ಕಳು ಕಲಿಬೇಕಂತ ಈ ನಿಟ್ಟಿನಲ್ಲಿ ನಮ್ಮ ಜಮಿಯತುಲ್ ಫಲಾಹ್ 13 ತಾಲೂಕಿನಲ್ಲಿ ಎಲ್ಲ ವಿದ್ಯಾಭ್ಯಾಸಕ್ಕೆ ಮ್ಯಾಕ್ಸಿಮಮ್ ನಾವು ಸಹಾಯ ಮಾಡ್ತಾ ಇದ್ದೇವೆ. ಇದರ ಉಪಯೋಗ ತಗೊಂಡು ನೀವು ಇನ್ನು ಮುಂದಕ್ಕೆ ಸಹ ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ನೀವು ಡಾಕ್ಟರ್, ಇಂಜಿನಿಯರ್ಸ್, ಈಗಾಗಲೇ ನಮ್ಮ MLA ಎಕ್ಸ್ ಮಿನಿಸ್ಟರ್ನವರು ಹೇಳಿದ ಹಾಗೆ ಮೊದಲು ಶ್ರೀಮಂತರು ಬಿಟ್ಟರೆ ಯಾರೂ ಇಂಜಿನಿಯರ್, ಡಾಕ್ಟರ್ ಆಗ್ತಿರ್ಲಿಲ್ಲ. ಈಗ ಹಾಗೆ ಅಲ್ಲ, ಮೆರಿಟ್ನಲ್ಲಿ ಮಾಮೂಲಿ ಒಂದು ಲೇಬರ್ ಅಥವಾ ಒಂದು ಕ್ಲರಿಕಲ್ ಇದ್ದವ ಸಹ ಅವರ ಮಕ್ಕಳು ಹೈ ಎಜುಕೇಶನ್ ಇರ್ತಾರೆ. ಇದೆಲ್ಲ ಗೌರ್ಮೆಂಟಿನ ನಮಗೆ ಸಹಾಯ ಸಿಕ್ಕಿದೆ. ಅದನ್ನು ನೀವು ಉಪಯೋಗಿಸಬೇಕು. ನೀವು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಕಲಿತು ಇಂಜಿನಿಯರ್, ಡಾಕ್ಟರ್ ಆಗಬೇಕಂತ ನಾನು ಕೇಳಿಕೊಳ್ತೇನೆ. ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು. ಜಿಲ್ಲಾ ಕಾರ್ಯದರ್ಶಿಯಾದ ಜನಾಬ್ ಫಜಲ್ ರೆಹಮಾನ್ ಇವರಿಂದ ಒಂದೆರಡು ಮಾತು. ನಮ್ಮ ಜಿಲ್ಲಾಧ್ಯಕ್ಷರಾದ ಸಹೋದರ ಶಬಿ ಅಹಮದ್ ಕಾಜಿ ಅವರೇ, ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದ MH ಮಲಾರ್ ಅವರೇ, ಜಿಲ್ಲಾ ಸಮಿತಿಯ ಕೋಶಾಧಿಕಾರಿಯಾದ FM ಬಶೀರ್ ಅವರೇ, ಹಿರಿಯರಾದ ಇಬ್ರಾಹಿಂ ಕೋಡ್ಜಲ್ ರವರೇ, ಮಂಗಳೂರು ತಾಲೂಕು ಘಟಕದ ಕಾರ್ಯದರ್ಶಿಯಾದ ಅಹಮದ್ ಕುಂಜಿ ಮಾಸ್ಟರ್ ಅವರೇ, ಅಬ್ದುಲ್ ಮಾವರ್ ಅವರೇ, ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಎತ್ತವರೇ, ಕಳೆದ 34 ವರ್ಷಗಳಿಂದ ಸತತವಾಗಿ ಜಮಿಯತುಲ್ ಫಲಾಹ್ ವಿದ್ಯಾರ್ಥಿ ವೇತನವನ್ನು ವಿತರಿಸ್ತಾ ಬಂದಿದೆ.
ಯಾವುದೇ ಅಡೆತಡೆ ಇಲ್ಲದೆ. ಆದರೆ ಇತ್ತೀಚೆಗಿನ ಈ ಪ್ಯಾಂಡಮಿಕ್ ಸಿಚುವೇಶನ್, ಕೊರೋನಾ ಬಂದ ನಂತರ ಸ್ವಲ್ಪ ಸಂಪತ್ತನ್ನು ಕ್ರೋಢೀಕರಿಸುವುದು ಕಷ್ಟವಾಗಿದೆ. ಆದರೂ ನಮ್ಮ ಮಂಗಳೂರು ತಾಲೂಕು ಘಟಕದ ಸಹೋದರರು ಕಷ್ಟಪಟ್ಟು ಏನು ವಿದ್ಯಾರ್ಥಿಗಳಿಗೆ ಕಲಿಯುವ ಆ ಒಂದು ಮನೋಭಾವ ಇರುವ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ ಈ ಒಂದು ಸ್ಕಾಲರ್ಶಿಪ್ ವಿತರಣೆಯನ್ನು ನಿಲ್ಲಿಸದೆ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ಮಂಗಳೂರು ತಾಲೂಕು ಘಟಕದ ಸಹೋದರರಿಗೆ ದೇವರು ಇನ್ನೂ ಕೂಡ ಮಕ್ಕಳನ್ನು ಕಲಿಸುವಲ್ಲಿ ಈ ಒಂದು ಸ್ಕಾಲರ್ಶಿಪ್ ಕೊಡಲು ಇನ್ನೂ ಅವರಿಗೆ ದೇವರು ಶಕ್ತಿ ನೀಡಲಿ ಅಂತೇಳಿ ನಾನು ಅಲ್ಲಾಹ್ ಸುಬ್ಹಾನಹು ಪ್ರಾರ್ಥಿಸ್ತೇನೆ. ಹಾಗೆ ನೀವು ವಿದ್ಯಾರ್ಥಿಗಳು ಇವತ್ತು ಸ್ಕಾಲರ್ಶಿಪ್ ಪಡ್ಕೊಂಡು ಹೋಗ್ತೀರಾ. ನೀವೆಮ್ಮಲೂ ನಿಮ್ಮ ಜೀವನದಲ್ಲಿ ಜಮಿತವನ್ನು ಮರಿಬಾರ್ದು. ನೀವು ಏನು ಜೀವನದಲ್ಲಿ ಒಂದು ಉತ್ತಮ ನಾಗರಿಕರಾಗಿ ಬಂದ ನಂತರ ನೀವು ಕೂಡ ಒಂದಿಬ್ಬರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಅವರನ್ನು ಮುಂದೆ ತಂದರೆ ಮಾತ್ರ ನಾವು ಏನು ಇವತ್ತು ಈ ಸ್ಕಾಲರ್ಶಿಪ್ ಕೊಡ್ತೇವೆ ಆ ಒಂದು ಕೆಲಸಕ್ಕೆ ಒಂದು ಅರ್ಥ ಬರ್ತದೆ ಹೇಳಿ ನನ್ನ ಅಭಿಪ್ರಾಯ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನೀವು ಎಲ್ಲರೂ ಇವತ್ತು ಯಾರು ಸ್ಕಾಲರ್ಶಿಪ್ ಪಡ್ಕೊಂಡು ಹೋಗ್ತಾರೆ, ನೀವು ಜೀವನದಲ್ಲಿ ಒಂದು ಉತ್ತಮ ನಾಗರಿಕರಾಗಿ ಮೂಡಿ ಬರಲಿ. ನಮ್ಮ ಧರ್ಮವನ್ನು ಒಂದು ಮೇಲಕ್ಕೆ ತರುವಲ್ಲಿ ನೀವೆಲ್ಲರೂ ಪ್ರಯತ್ನಿಸಿದ ಹೇಳಿ ನಿಮ್ಮೆಲ್ಲರೂ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಮಂಗಳೂರು ತಾಲೂಕು ಕೋಶಾಧಿಕಾರಿ ಅವರಾದ ಇಬ್ರಾಹಿಂ ಕೋಡಿಜಾಲ್ರಿಂದ ಒಂದೆರಡು ಮಾತು. ಜಮಿಯತುಲ್ ಫಲ ಅಂದರೆ ಅದರ ಅರ್ಥ ಸಮುದಾಯದ ಪ್ರಗತಿಗಾಗಿ ಒಕ್ಕೂಟ ಅಂತೇಳಿ. ಜಮಿಯತುಲ್ ಫಲ ಇದರ ಅರ್ಥ ಎಲ್ಲ ಹಿಂದಿ ಅರಬಿಯಲ್ಲಿ ಹೇಳ್ತಾರೆ ಜಮಿಯತುಲ್ ಫಲ ಅಂತೇಳಿ, ಸಮುದಾಯದ ಪ್ರಗತಿಗಾಗಿ ಒಕ್ಕೂಟ ಅಂತೇಳಿ ಅರ್ಥ. ಜಮಿಯತುಲ್ ಫಲದ ಧ್ಯೇಯವಾಕ್ಯ ಎಜುಕೇಶನ್ ಈಸ್ ದ ಕೀ ಟು ಸಕ್ಸಸ್. ಶಿಕ್ಷಣವೇ ಪ್ರಗತಿಯ ಕೀಲಿಕೈ. ಈ ಕಾರ್ಯಕ್ರಮದ ಅಧ್ಯಕ್ಷರು, ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರು, ಪ್ರಶಸ್ತಿ ವಿಜೇತ ಶಿಕ್ಷಕರು ಆಗಿರ್ತಕ್ಕಂಥ MH ಮಲಾಲ್ರವರೇ, ಈ ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತನ್ನು ಗಳಿಸಿದಂತಹ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಶಫೀಕ್ ಕಾಜಿಯವರೇ, ಖ್ಯಾತ ವಕೀಲರು, ನಮ್ಮ ಜಿಲ್ಲಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಫಜಲ್ ರಹಮಾನ್ರವರೇ, ನಮ್ಮ ಜಿಲ್ಲಾ ಕೋಶಾಧಿಕಾರಿಗಳು, ಖ್ಯಾತ ಸಮಾಜ ಸೇವಕರಾದಂಥ ಬಶೀರ್ರವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಅಹಮದ್ ಕುಂಜಿ ಮಾಸ್ಟ್ರೆ, ಇವತ್ತಿನ ಕಾರ್ಯಕ್ರಮದ ನಿರೂಪಕರು, ಮಾಜಿ ಅಧ್ಯಕ್ಷರಾದ ಅಬ್ದುಲ್ ವಹಾಬ್ರವರೇ, ಮಂಗಳೂರು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿದಂತಹ ಮುದ್ದಿನ ವಿದ್ಯಾರ್ಥಿನಿಯರೇ ಮತ್ತು ಪೋಷಕರೇ. ಜಮಿಯತುಲ್ ಫಲ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು 34 ವರ್ಷಗಳ ಹಿಂದೆ ಸ್ಥಾಪನೆಗೊಂಡು ಇವತ್ತು ಅಂತ್ಯಪ್ರವಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗರು ತಿಳಿಸಿದ ಹಾಗೆ ಒಬ್ಬ ಮನುಷ್ಯ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಶಸ್ವಿ ಆಗಬೇಕಿದ್ದರೆ ಅವನಿಗೆ 3 ಅಂಶಗಳನ್ನು ತಿಳಿಯಪಡಿಸಲಾಗಿದೆ. 1 ಜಾರಿಯಾದ ಸದಕ, 2 ನಾಫಿಯಾದ ಇಲ್ಮ್, 3 ಸಾಲಿಯಾದ ಮಕ್ಕಳು. ಈ 3ರಿಂದ ನಮಗೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಶಸ್ವಿ ಸಿಗುತ್ತದೆ ಎಂಬುದು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳಿದ್ದಾರೆ. ಇವತ್ತು ನಾವು ದಾನಿಗಳಿಂದ ಝಕಾತ್ ಹಣವನ್ನು ಕಲೆಕ್ಟ್ ಮಾಡಿ ಬಡ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ವಿದ್ಯೆ ಕಲಿಯಲಿಕ್ಕೋಸ್ಕರ ಬಡವರಿಗೆ ನಾವು ಬೇರೆ ಬೇರೆ ವಿಧದ ಸಹಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಮಕ್ಕಳು ಒಳ್ಳೆಯ ಮಕ್ಕಳಾಗಬೇಕಿದ್ದರೆ, ಅವರು ಸಾಲಿಯಾದ ಮಕ್ಕಳಾಗಬೇಕಿದ್ದರೆ ಅವರಿಗೆ ದೀನಿ ಮತ್ತು ಲೌಕಿಕ ಎರಡೂ ನಾಲೆಜ್ ಬರಬೇಕು. ಅದು ಬಂದಾಗ ಮಾತ್ರ ಅವನಿಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಿಧೇಯರಾಗ್ತಾನೆ, ಅವನಿಗೆ ಶಿಕ್ಷಣ ನೀಡಿದಂಥ ಗುರುಗಳಿಗೆ ವಿಧೇಯರಾಗ್ತಾರೆ. ಹಾಗೆಯೇ ಬಡ ಮಗರಿಗೆ ಸಹಾಯ ಮಾಡುವಂಥ ಮನಸ್ಸು ಅವರಿಗೆ ಬರ್ತದೆ. ಅದು ಬರಬೇಕಿದ್ದರೆ ಜಮಿಯತುಲ್ ಫಲ ಇವತ್ತು ರಾಜ್ಯ ಪ್ರಶಸ್ತಿ ಗಳಿಸಿದ ಒಂದು ಸಂಸ್ಥೆ. ಈ ಸಂಸ್ಥೆ ಪ್ರಶಸ್ತಿ ಗಳಿಸಲಿಕ್ಕೆ ಕಾರಣ ಏನಂತ ಹೇಳಿದರೆ, ಒಂದು ಕಾಲದಲ್ಲಿ ಮುಸ್ಲಿಂ ಸಮುದಾಯ ವಿದ್ಯೆಯಲ್ಲಿ ಬಹಳ ಹಿಂದೆ
ಉಳಿದಂಥ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕು, ಗಂಡು ಮಕ್ಕಳು ವಿದ್ಯಾವಂತರಾಗಬೇಕು ಅಂತಕ್ಕಂಥ ನೆಲೆಯಲ್ಲಿ ನಮ್ಮ ಇಕ್ಬಾಲ್ ಯೂಸುಫ್ರವರ ಆ ದೂರದೃಷ್ಟಿ, ಹಾಗೆ ಆ ಬಳಿಕ ಬಂದಂಥ ನಮ್ಮ ಅಬ್ದುಲ್ ಖಾದರ್ ಮಾಸ್ಟರ್ ಇರ್ಬೋದು, ಮೊಹಮ್ಮದ್ ಹುಸೇನ್ ಇರ್ಬೋದು, ಸಾದುದ್ದೀನ್ ಸಾಲಿ ಅವರಿರ್ಬೋದು, ಶಫಿ ಕಾಜಿ ಅವರಿರ್ಬೋದು, ಬೇಕೆ ಎಲ್ಲ ಕೊಡುಗೈ ದಾನಿಗಳು ಮತ್ತು ಸಮಾಜ ಸುಧಾರಕರು, ಸಮಾಜ ಸೇವಕರೆಲ್ಲ ಸೇರಿಕೊಂಡು ಕಟ್ಟಿ ಬೆಳೆಸಿದಂಥ ಸಂಸ್ಥೆಯನ್ನ ಉಳಿಸುವಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದುವರಿಬೇಕಾಗಿದೆ. ಇವತ್ತು ನೀವೆಲ್ಲ, ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ, ನೀವೆಲ್ಲ ಈ ಜಮಿಯತುಲ್ ಫಲಾಹ ಸಂಸ್ಥೆಯಲ್ಲಿ ಯಾರೆಲ್ಲ ದುಡಿತಾರೋ ಅವರಿಗೆಲ್ಲ ನೀವು ಪ್ರಾರ್ಥನೆ ಮಾಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲರ ಪ್ರಾರ್ಥನೆಯನ್ನು ಕೇಳುವವ ಅಲ್ಲಾಹ್ ಒಬ್ಬನೇ ಒಬ್ಬ. ಅಲ್ಲಾಹ್ವಿಗೆ ನಾವು ಎಷ್ಟು ಕೇಳಿದರೂ ಕೂಡ ಅಷ್ಟು ಸಂತೋಷ. ಅವನ ಕೈ ಏನು ಬರಿದಾಗುವುದಿಲ್ಲ. ಯಾವ ವ್ಯಕ್ತಿ ನನ್ನಲ್ಲಿ ಪ್ರಾರ್ಥನೆ ಮಾಡ್ತಾನೋ ಅವನ ಹತ್ತಿರಕ್ಕೆ ನಾನು ಹೋಗುವವನಾಗಿದ್ದೇನೆ ಎಂಬುದನ್ನು ಕುರಾನ್ನಿಂದ ನಮಗೆ ತಿಳ್ಕೊಳ್ಬಹುದು. ಆದ್ದರಿಂದ ದಾನಿಗಳು ಮುಂದೆ ಬಂದು ದಾನ ಮಾಡಬೇಕು, ಬಡವರು ಅದರ ಪ್ರಯೋಜನವನ್ನು ಪಡೀಬೇಕು. ಅದಕ್ಕೆ ಕೊಂಡಿಯಾಗಿ ಜಮಿಯತುಲ್ ಫಲಾಹ ಕೆಲಸ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನೀವು ಬಂದು ಭಾಗವಹಿಸಿದ ನಿಮಗೆಲ್ಲೂ ಕೂಡ ಜಮಿಯತುಲ್ ಫಲಾಹ ಸಂಸ್ಥೆ ವತಿಯಿಂದ ನಾವು ಆಭಾರಿಗಳಾಗಿದ್ದೇವೆ ಅಂತ ಹೇಳಿ, ಈಗ ನಮ್ಮ ಅಧ್ಯಕ್ಷರು ಭಾಷಣ ಮಾಡಿದ ಬಳಿಕ ನಾವು ಸ್ಕಾಲರ್ಶಿಪ್ ವಿತರಣೆ ಮಾಡುತ್ತೇವೆ. ಆ ಬಳಿಕ ಇಲ್ಲಿ ಚಹಾದ ವ್ಯವಸ್ಥೆ ಉಂಟು, ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿದ್ ದವ್ವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು ಇಬ್ರಾಹಿಂ ಕೋಡಿಜಾರ್ ಅವರಿಗೆ. ಕಾರ್ಯಕ್ರಮದ ಅಂತ್ಯದಲ್ಲಿ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದ MH ಮಲಾಲ್ ಇವರಿಂದ ಅಧ್ಯಕ್ಷೀಯ ಭಾಷಣ. ಜಮಿಯತುಲ್ ಫಲಾಹ ಮಂಗಳೂರು ತಾಲೂಕು ಘಟಕದ ವತಿಯಿಂದ ಇದೀಗ ನಡೆದಿರುವಂತಹ ವಿದ್ಯಾರ್ಥಿ ವೇತನ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ಈ ಕ್ಷೇತ್ರದ ಸನ್ಮಾನ್ಯ MLA ಅಂತ UT ಖಾದರ್ ಅವರೀಗ ವಿದ್ಯಾರ್ಥಿ ವೇತನವನ್ನು ಸಾಂಕೇತಿಕವಾಗಿ ನೀಡಿ ಹೊರಟಿದ್ದಾರೆ. ಮೊದಲಾಗಿ ನಾನು ಅವರಿಗೆ ಧನ್ಯವಾದ ಏಕೆಂದರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜಮಿಯತುಲ್ ಫಲಾಹ ಕೇಂದ್ರ ಸಂಸ್ಥೆಯ ಅಧ್ಯಕ್ಷರಂತ ಸನ್ಮಾನ್ಯ ಹರಾಜಿ ಶಬಿ ಅಹಮದ್ ಖಾಜಿ ಅವರೇ, ಪ್ರಧಾನ ಕಾರ್ಯದರ್ಶಿಯಂತ ಸನ್ಮಾನ್ಯ ಫಜಲ್ ರೆಹಮಾನ್ ಕೆ ಅವರೇ, ಗೌರವಾನ್ವಿತ ಕೋಶಾಧಿಕಾರಿ ಅಂತ FM ಬಶೀರ್ ಅವರೇ, ನಮ್ಮ ಸಂಸ್ಥೆಯ ಕೋಶಾಧಿಕಾರಿಯರು ಹಿರಿಯರು ಆದಂಥ ಸನ್ಮಾನ್ಯ ಇಬ್ರಾಹಿಂ ಕೋಡಿಜಾಲ್ ಅವರೇ, ಆತ್ಮೀಯ ಕಾರ್ಯದರ್ಶಿ ಅಂತ ಹಮ್ಮದ್ ಕುಂಜ್ ಮಾಸ್ಟರ್ ಅವರೇ, ಮಾಜಿ ಅಧ್ಯಕ್ಷರಾದ ವಹಾಬರೇ, ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕಾರಿ ಸಮಿತಿ ಸದಸ್ಯರೇ, ವಿದ್ಯಾರ್ಥಿ ವೇತನವನ್ನು ಪಡೆಯಲು ಬಂದಂಥ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಬಹುಶಃ ಹೆಚ್ಚು ಮಾತನಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಜಮಿಯತುಲ್ ಫಲಾಹ ಏನು, ಅದರ ಸಾಧನೆ ಏನು, ಅದರ ಉದ್ದೇಶ ಏನು ಎಂಬುದಾಗಿ ಸವಿಸ್ತಾರವಾದ ವಿಚಾರವನ್ನು ಸನ್ಮಾನ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರು 79 ವರ್ಷದ ಯುವ ಉತ್ಸಾಹ ಯುವಕ ಅಂತ ನಾನು ಹೇಳ್ತೇನೆ. ಬಹುಶಃ ನಮ್ಗೆ ಗೊತ್ತಿಲ್ಲ 75 ವರ್ಷವರೆಗೆ ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಅಂತ ತಿಳ್ಕೊಂಡು. ನಮಗೀಗ 40 ಆಗುವಾಗಲೇ ಒಂದು ಕಡೆ ಸೊಂಟ ಇಲ್ಲ, ಒಂದು ಕಡೆ ಕಾಲು ಸರಿ ಇಲ್ಲ. ಮಾಷಾ ಅಲ್ಲಾ, ಅಲ್ಹಮ್ದುಲಿಲ್ಲಾ. ಅಲ್ಲಿಂದ ಇಲ್ಲಿಗೆ ಉಡುಪಿಯಿಂದ ಅವರು ಲಬ್ಧ ಸಮಯಕ್ಕೆ ನಮ್ಮ ಕಾರ್ಯಕ್ರಮ ಹೊಂದಿದ್ದಾರೆ. ಇಡೀ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಒಂದು ಜಮಿಯತುಲ್ ಫಲಾಹ ಸಂಸ್ಥೆ ಕೆಲಸ ಮಾಡುತ್ತಿದ್ದರೆ ಅವರ ನಾಯಕತ್ವದಲ್ಲಿ. ಆದ್ದರಿಂದ ಇಂಥ ಒಂದು ಆದರ್ಶ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಕೊಂಡಾಗ ಅಲ್ಲಾಹು ಅವರಿಗೆ ಕೊಡುವಂತ ಒಂದು ಏನು ಅದರ ಪ್ರತಿಫಲ ಏನಂತ ಹೇಳಿದ್ರೆ ಆರೋಗ್ಯವಾಗಿರುವಂತ. ಅದೇ ರೀತಿಯಲ್ಲಿ ನಮ್ಮ ಕೋಶಾಧಿಕಾರಿ ಹಿರಿಯರು, ನಮ್ಮ ತಾಲೂಕಿನಲ್ಲಿ ಹಿರಿಯರು 75 ವರ್ಷದ ಯುವಕರು ಅಂತ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಎಳೆಯ ಮಕ್ಕಳನ್ನು ಹಿಡಿದು ಹಿರಿಯರವರೆಗೆ ಬಹಳ ಆತ್ಮೀಯವಾಗಿ ಮಾತಾಡುವಂಥವ್ರು ಎಲ್ಲ ಕ್ಷೇತ್ರದಲ್ಲಿ ಕೂಡ ಬಹಳ ವಿಶೇಷವಾಗಿ. ಅದೆಲ್ಲ ಅವರ ವ್ಯಕ್ತಿತ್ವಕ್ಕೆ ಒಂದು ಮೆರುಗು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಈ ಮಾತನಿಗೆ ಪ್ರಾಸ್ತಾಪಿಸಿದರೆ, ನಮ್ಮಲ್ಲಿ ಯುವ ಸಮುದಾಯ ನಮ್ಮ ಮುಂದೆ ಇದೆ. ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು ಬರುವಂತಹ ವಿದ್ಯಾರ್ಥಿಗಳು ನಮ್ಮ ಮುಂದೆ ಇದ್ದಾರೆ. ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ, ಸಂತೋಷ ಅನಿಸ್ತಿದ್ದೇನೆ. ಯಾಕೆಂದ್ರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮಗೆ ಆರ್ಥಿಕವಾಗಿ ಎಲ್ಲೂ ಒಂದು ಅಡಚಣೆ ಆಗಬಾರದು ಎಂಬುದನ್ನು ನೆನೆಸಿಕೊಂಡು ನಿಮ್ಮ ಹೆತ್ತವರ ಜೊತೆಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಾದರೂ ನಾವು ವಿದ್ಯಾಭ್ಯಾಸ ಕಲಿಯಬೇಕೆಂಬ ಗುರಿಯೊಂದಿಗೆ ನೀವು ಬಂದಿದ್ದೀರಿ. ಆದ್ದರಿಂದ ಇತರ ವಿದ್ಯಾರ್ಥಿಗಳಿಗೆ ನಾನು ಹೋಲಿಸಿದರೆ ನಿಮ್ಮಲ್ಲಿ ಒಂದು ಗುರಿ ಇದೆ. ಇವತ್ತು ಹಣ ಇದ್ದವರು ಎಲ್ಲೆಲ್ಲೋ ಹೊರದೇಶಕ್ಕೆ ಹೋಗಿ ಡಿಗ್ರಿ ಮಾಡಿದವರು ಇದ್ದಾರೆ.
ಹಣವನ್ನು ಖರ್ಚು ಮಾಡಬೇಕಾಗಿ ಕ್ವಾಲಿಫಿಕೇಶನ್ ಮಾಡುವವರಿದ್ದಾರೆ. ನಿಮ್ಮಲ್ಲಿ ಹಾಗಲ್ಲ. ನೀವು ಬಂದಂತಹ ವಿದ್ಯಾರ್ಥಿಗಳು ಇವತ್ತು ಆರ್ಥಿಕವಾಗಿ ನಿಮ್ಮ ಮನೆಯವರು ಬಹಳ ಕಷ್ಟದಲ್ಲಿದ್ದರೂ ಕೂಡ ನಾವು ನಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಬಾರದು. ಒಂದು ಗುರಿಯನ್ನು ಮುಟ್ಟಬೇಕಾದರೆ ನಮಗೆ ಆರ್ಥಿಕ ಅಡಚಣೆ ಬರಬಾರದು. ಅದಕ್ಕೆ ಬೇಕಾದ ಎಂಥ ಸಮಸ್ಯೆಗಳು ಸವಾಲುಗಳಿವೆ ಅದನ್ನು ಎದುರಿಸಲಿಕ್ಕೆ ನಾವು ಬದ್ಧರಾಗಿಕೊಂಡು ನಾವು ಮುಂದುವರಿಬೇಕು ಎಂಬ ನೆಲೆಯಲ್ಲಿ ಬಂದವರು. ಆದ್ದರಿಂದ ನನಗೆ ಒಂದು ಕನಸಿದೆ, ಖಂಡಿತವಾಗಿಯೂ ಜಮೀತ್ ಫಲದ ಈ ಜಕಾತಿನ ಹಣದಿಂದ ಯಾರು ಸ್ಕಾಲರ್ಶಿಪ್ ಪಡೆದಿದ್ದಾರೆ ಅವರು ಖಂಡಿತ ಒಂದಲ್ಲ ಒಂದಿನ ತಮ್ಮ ಗುರಿಯನ್ನು ಸಾಧಿಸುತ್ತಾರೆ ಎಂದು ನಾನು ಭಾವಿಸಿಕೊಳ್ತೇನೆ. ಅದಕ್ಕೆ ನೀವೆಲ್ಲರೂ ಕಂಕಣಬದ್ಧರಾಗಿದ್ದೆ ಅಂತ ಭಾವಿಸಿಕೊಳ್ಳಿ. ನಮ್ಮ ಸಮುದಾಯದಲ್ಲಿ ಇವತ್ತು ವಿದ್ಯಾಭ್ಯಾಸದಲ್ಲಿ ಖಂಡಿತವಾಗಿ ಮುಂದೆ ಇದ್ದೇವೆ. ಕೆಲವೊಂದು ರೀತಿಯಲ್ಲಿ ನಾವು ಅದನ್ನು ಅವಲೋಕಿಸಿದಾಗ 35 ವರ್ಷಗಳ ಹಿಂದೆ ಮುಸ್ಲಿಂ ಸಮುದಾಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಶಾಲೆಗಳಿತ್ತು, ಎಷ್ಟು ವಿದ್ಯಾರ್ಥಿಗಳು ಕಲಿತಿದ್ದರು. ಜಮೀತುಗಳ ಸಂಸ್ಥೆ ಆದ ನಂತರ ಈ 35 ವರ್ಷಗಳಲ್ಲಿ ಎಷ್ಟು ಸಂಸ್ಥೆಗಳು ತಲೆ ಎತ್ತಿ ನಿಂತಿದ್ವು. ಕಾರಣ ನಮ್ಮ ಒಂದು ಈ ಒಂದು ಫಂಡಮೆಂಟಲ್ ಏನಂತಂದ್ರೆ ಎಜುಕೇಶನ್ ನಾವು ಕೊಡುವಂತ. ಅದರಿಂದ ಇತರ ಸಂಘ ಸಂಸ್ಥೆಗಳು ಇತರ ಸಮುದಾಯದವರು ಗಮನಿಸಿದರು, ನಮ್ಮ ಸಮುದಾಯವನ್ನು ಮೇಲೆತ್ತಬೇಕಾದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಅವರಿಗೆ ವಿದ್ಯಾಭ್ಯಾಸ ಬೇಕು ಅಂತ. ಆ ನೆಲೆಯಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ ಇವತ್ತು ನಮ್ಮಲ್ಲಿರುವಂತಹ ಮಹಿಳೆಯರು, ಹುಡುಗಿಯರು ಇವತ್ತು ನಮ್ಮಲ್ಲಿ ಮುಂದೆ ಬರ್ತಾ ಇದ್ದಾರೆ. ನಾವು ನೋಡಿರ್ಬೋದು, ನಮ್ಮ ಜಿಲ್ಲೆಯ ಕಬಕದ ಒಂದು ಹುಡುಗಿ ಇವತ್ತು SI ಆಗಿ ಬಂದದ್ದು. SI ಆಗಿ ಒಂದು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬಹುಶಃ ನಾನು ಭಾವಿಸಿಕೊಳ್ಳಿ ಪ್ರಥಮ ಮಹಿಳೆ ಅಂತ ನಾನು ಭಾವಿಸಿಕೊಳ್ತೇನೆ. SI ಒಂದು ಪೋಸ್ಟ್, ಬೇರೆಲ್ಲ IS ಬರ್ತಾರೆ. SI ಪೋಸ್ಟ್ಗೆ ಕಾಕಿ ಡ್ರೆಸ್ ಹಾಕೊಂಡು ನಮ್ಮ ಸಮುದಾಯದ ಒಂದು ಹುಡುಗಿ ಮುಂದೆ ಬರಬೇಕಿದ್ರೆ ಅವಳಲ್ಲಿ ಗುರಿ ಇತ್ತು, ಅಚಲವಾದ ವಿಶ್ವಾಸವಿತ್ತು. ಆದ್ದರಿಂದ ಯಾವುದೇ ಜಾತಿ ಧರ್ಮಗಳಿಗೆ ಕೆಲವೊಂದು ವಿದ್ಯಾರ್ಹತೆ ಸೀಮಿತ ಎಂಬುದು ಅಥವಾ ಸೇವೆ ಸೀಮಿತ ಎಂಬುದು ಇಲ್ಲ ಎಂಬುದಕ್ಕೆ ನಮ್ಮ ಸಮುದಾಯ ತೋರಿಸಿಕೊಟ್ಟಿದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನಿಮ್ಮ ಅವಕಾಶಗಳು, ನಿಮಗೆ ವಿದ್ಯೆ ಪಡೆಯಲಿಕ್ಕೆ ಏನು ಅವಕಾಶಗಳಿವೆ ಅದಕ್ಕೆ ಎಲ್ಲೂ ಕೂಡ ಆರ್ಥಿಕವಾಗಿ ತೊಂದರೆ ಇದೆ ಎಂದು ನೀವು ಭಾವಿಸಿಕೊಳ್ಬೇಡಿ. ನನ್ನ ತಂದೆ ಕಡು ಬಡವ, ನನ್ನ ತಂದೆ ಕೂಲಿ ಕೆಲಸ ಮಾಡುವವನು, ನಾನು ಹೇಗಪ್ಪ ಓದ್ಲಿ, ಸಾಧ್ಯ ಇಲ್ಲ, ನಾನು ಕೆಲಸಕ್ಕೆ ಹೋಗ್ತೇನೆ, ಬಿಟ್ಟು ಬಿಡಿ. ಖಂಡಿತವಾಗಿಯೂ ಗುರಿಯ ಮುಂದೆ ನೀವು ಮುಂದೆ ನೋಡ್ತಾ ಗುರಿ ಇದ್ದರೆ ಅದು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಿದೆ. APJ ಅಬ್ದುಲ್ ಕಲಾಂ ರವರು, ನಮ್ಮ ರಾಷ್ಟ್ರಪತಿ ಆದವರು, ಪೇಪರ್ ಮಾರಿಕೊಂಡು ಜೀವನ ಸಾಗಿತು, ನಮ್ಮ ರಾಷ್ಟ್ರಪತಿ ಆಗಿದ್ದು. ಆದ್ದರಿಂದ ಎಲ್ಲೂ ಕೂಡ ಬಡತನ ಎಂಬುದು ವಿದ್ಯಾಭ್ಯಾಸಕ್ಕೆ ಅಡ್ಡಿ ಅಲ್ಲ. ನಿಮ್ಮ ಮನಸ್ಸು, ನಿಮಗೆ ಮನಸ್ಸಿದೆಯೋ ಅಲ್ಲಿ ಆರ್ಥಿಕವಾಗಿ ನಿಮಗೆ ಎದುರು ಬರುವುದಿಲ್ಲ, ಅದೊಂದು ಸವಾಲೇ ಅಲ್ಲ, ನಿಮಗೆ ಮನಸ್ಸು ಇರಬೇಕು. ಆದ್ದರಿಂದ ವಿದ್ಯಾರ್ಥಿಗಳೇ, ನಾವೇನೋ ಒಂದು ಕಿಂಚಿತ್ತು ಕೊಡ್ತಾ ಇದ್ದೇವೆ, ಇದನ್ನು ನೀವು ತಗೊಂಡಿದ್ದೀರಿ. ತಗೊಂಡು ಖಂಡಿತವಾಗಿಯೂ ನಮ್ಮ ಈ ಜಮೀತುಲ್ಲಾ ಸಂಸ್ಥೆಯಲ್ಲಿ ಇದೇ ರೀತಿಯಲ್ಲಿ ನಿಮ್ಮ ಹಾಗೆ ಬಂದು ಸ್ಕಾಲರ್ಶಿಪ್ ಪಡೆದವರು ಮಂಗಳೂರು ನಗರಾಭಿವೃದ್ಧಿಯ ಪ್ರಾಧಿಕಾರದ ಕಮಿಷನರ್ ಆಗಿದ್ದಾರೆ, ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇದೇ ರೀತಿ ನಿಮ್ಮ ಹಾಗೆ ಬಂದು ಕೂತುಕೊಂಡು ಹೀಗೆ ಹಣ ತಗೊಂಡು ಹೋದವರು, ಅರ್ಥ ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ಇಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿ ವೇತನ ಪಡೆದವರು ನಮ್ಮ ಈ ಸಂಸ್ಥೆಯ ಜಮೀತುಲ್ ಫಲದ ಅಧ್ಯಕ್ಷರಾಗಿದ್ದರು. ಆದ್ದರಿಂದ ಇದೆಲ್ಲ ನಮ್ಮ ಮುಂದೆ ಇವೆ. ಆದ್ದರಿಂದ ಏನೇ ಆಗಲಿ ನಾವೆಲ್ಲರೂ ಕೂಡ, ನೀವೆಲ್ಲರೂ ಕೂಡ, ನನ್ನ ಉದ್ದೇಶ ಇಷ್ಟೇ, ನೀವೆಲ್ಲರೂ ಉನ್ನತವಾದ ವಿದ್ಯಾಭ್ಯಾಸವನ್ನು ಪಡೆಯಬೇಕು, ಇಲ್ಲಿಗೆ ಸ್ಟಾಪ್ ಆಗಬಾರ್ದು. ಈಗ PUC ಮೇಲ್ಪಟ್ಟದಲ್ಲಿ ವಿದ್ಯಾಭ್ಯಾಸದಲ್ಲಿ ಇದ್ದೀರಿ, ಮುಂದಕ್ಕೆ ವಿದ್ಯಾಭ್ಯಾಸ ಪಡೀರಿ. ಏನು ಸಮಸ್ಯೆ ಆದಾಗ ಖಂಡಿತವಾಗಿ ಬೇಕಾದಷ್ಟು ಸಂಸ್ಥೆಗಳು ನಮ್ಮಲ್ಲಿ ಇದೆ, ಟ್ಯಾಲೆಂಟ್ ಇದೆ, ನಾವಿದ್ದೇವೆ. ಸರ್ಕಾರದವರು ಆರ್ಥಿಕವಾಗಿ ಸಹಕಾರವನ್ನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿ ವೇತನ ಅಲ್ಲೂ ಸಿಗುತ್ತೆ, ಎಲ್ಲೂ ದಾರಿ ಇದ್ದೇ ಇದೆ. ನಾನು ಹೇಳಿದ್ದೇನೆ, ಮನಸ್ಸಿರಬೇಕು. ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ನಮ್ಮಲ್ಲಿ ಜೀವನದಲ್ಲಿ ಆಸೆಗಾಗಿ ಬದುಕಬಾರದು, ದೀಕ್ಷೆಗಾಗಿ ಎಂದಿಗೆ ನಾವು ಬದುಕಬೇಕು. ನಾವು ಬದುಕಬೇಕು ಮತ್ತು ನಮಗೋಸ್ಕರ ನಾವು ಬದುಕಬೇಕು, ನಮ್ಮ ಮನೆಯವರಿಗೋಸ್ಕರ ನಾವು ಬದುಕಬೇಕು. ಯಾಕೆಂದ್ರೆ ನಿಮ್ಮನ್ನು ನಂಬಿಕೊಂಡಂತ ಆ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಗೆ ಗೊತ್ತಿರಬೇಕು. ಆ ಕಷ್ಟಪಟ್ಟ ತಂದೆ ತಾಯಿಯವರಿಗೆ ನೀವು ಒಂದು ಆದರ್ಶವಾಗಬೇಕು. ಈಗಿನ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಮನೆಯ ತಂದೆ ತಾಯಿಯವರ ಬಗ್ಗೆ ಒಂದು ಪ್ರೀತಿ ಇಲ್ಲ, ಅವರಿಗೆ ಹೆಚ್ಚು ಪ್ರೀತಿ ಇರುವುದು ಒಂದೇ ಒಂದು ಪ್ರೀತಿ, ಏನು? ನನ್ನ ಮೊಬೈಲ್. ಈ ಮೊಬೈಲನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಯುವ ಸಮುದಾಯ ಇವತ್ತು ಮೊಬೈಲ್ನ ಒಟ್ಟಿಗೆ ಅದು ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ. ತಂದೆ ತಾಯಿಯವರು ಕರೆದಾಗ, ಏನ್ ಮಾಡ್ತಾ ಇದೆಯಾ, ಅಡ್ರೆಸ್ ಇಲ್ಲ ಇದ್ದ, ಹೀಗೆ ಇದು, ಏನ ಇಲ್ಲ, ಶಾಲೆಗೆ ಹೋಗಿದ್ಯಾ, ಇಲ್ಲ, ಹೋಗಿದ್ಯಾ, ಹೇಗಿತ್ತು, ಏನಿಲ್ಲ, ಏನಂತ ಇಷ್ಟೇ ಉತ್ತರ ಅವನ ಒಡನಾಟಗಳಿದೆ. ಅದರಿಂದ ಒಂದು ಜನರೇಷನ್ ಈ ರೀತಿಯಲ್ಲಿ ಅಥವಾ 4-5 ಸಲ ತಂದೆ ಕೇಳಿದ ನಂತರ ತಾಯಿ ಕೇಳಿದ ನಂತರ ಉತ್ತರ, ಹೀಗೆ ಆಗಬಾರದು ನಮ್ಮ ಸಮುದಾಯ. ಆದ್ದರಿಂದ ನೀವು ಅದೆಲ್ಲ ಬದಿಗುತ್ತಿಕೊಂಡು ವಿದ್ಯೆ ಪಡಿಬೇಕೆಂಬ ಗುರಿಯಲ್ಲಿ ಆರ್ಥಿಕವಾದಂತಹ ಸಹಾಯಧನ ಪಡ್ಕೊಂಡು ಮುಂದೆ ಹೋಗ್ಬೇಕಂತ ನೀವು ಸಾಕ್ತಿದ್ದೀರಿ. ಆದ್ದರಿಂದ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಈ ಒಂದು ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಹೋಗಬೇಕು. ನೀವೆಲ್ಲ ನಮ್ಮ ಸಮುದಾಯದ ಆದರ್ಶಪ್ರಾಯಗಳು, ನಮ್ಮ ಸಮುದಾಯದ ಸಂಜೀವಿನಿಗಳು ಅಂತ ನಾನು ಭಾವಿಸಿಕೊಳ್ಳುತ್ತಾ, ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ದೀರ್ಘವಾದ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ತಂದೆ ತಾಯಿಯನ್ನು ಪ್ರೀತಿಯಿಂದ
ನಮ್ಮ ತಂದೆ ತಾಯಿಗಳು ನಮಗೆ ಆದರ್ಶ ಪುರುಷರು ಅಂತ ಭಾವಿಸಿಕೊಂಡು ಅವರು ನೋಡಿಕೊಂಡು ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ನಾಳೆ ಈ ಸಮುದಾಯವನ್ನು ಮುಂದುವರಿಸುವಂತ ಸತ್ಪ್ರಜೆಯಾಗಿ ಅಂತ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ನೀವು ಮುಂದಕ್ಕೆ ಬೆಳೆದಾಗ ಮುಂದೆ ನೀವು ಏನಾದರೂ ಉತ್ತಮವನ್ನು ಸಾಧನೆ ಮಾಡಿದಾಗ ನಮ್ಮ ಜಮೀತುಗಳ ಸಕ್ರಿಯ ಸದಸ್ಯರಾಗಿ ಇಲ್ಲಿ ಸೇವೆ ಮಾಡುವಂತ ಅವಕಾಶ ನಿಮಗೆ ಬರಲಿ ಅಂತ ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳು ಅಂತ್ಯವಾಗುತ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಧ್ಯಕ್ಷರಿಗೆ ಧನ್ಯವಾದಗಳು. ಟಿ.ಎಫ್. ಇರ್ಫಾನ್ ಅವರಿಂದ ಬನ್ನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜಮಾತುಲ್ ಫಲಾಹ್ ಮಂಗಳೂರು ತಾಲೂಕು ಘಟಕದ ವಿದ್ಯಾರ್ಥಿ ವೇತನ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ನೆಚ್ಚಿನ ನಾಯಕರಾದ ಜನಾಬ್ ಯುಟಿ ಖಾದರ್ ಅವರಿಗೆ ನಾನು ನಮ್ಮ ಜಮಾತುಲ್ ಫಲಾಹ್ ಮಂಗಳೂರು ಘಟಕದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇದೇ ಥರ ನಮ್ಮ ಸಂಸ್ಥೆಯ ಜಮಾತುಲ್ ಫಲಾಹ್ ಜಿಲ್ಲಾ ಅಧ್ಯಕ್ಷರಾದ ಜನಾಬ್ ಅಲ್ ಹಾಜಿ ಶಫಿ ಅಲ್ ಕಾಜಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇದೇ ರೀತಿ ಜನಾಬ್ ಎಫ್.ಎಂ. ಬಶೀರ್ ಕೋಶಾಧಿಕಾರಿ ಅವರಿಗೆ ಸಹ ನಮ್ಮ ಜಮಾತುಲ್ ಫಲಾಹ್ ಘಟಕದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಜನಾಬ್ ಫಜಲ್ ರಹಮಾನ್ ಅವರಿಗೆ ಸಹ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇವರಿಗೆ ಸಹ ನಾನು ಜಮಾತುಲ್ ಫಲಾಹ್ ಘಟಕ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದ ಜನಾಬ್ ಎಂ.ಎಚ್. ಮಲ್ಲಾರ್ ಅವರು ಸಣ್ಣ ಭಾಷಣದಲ್ಲಿ ಪುಟ್ಟ ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ಸಹ ನಾನು ಜಮಾತುಲ್ ಫಲಾಹ್ ಘಟಕ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ಥರ ನಮ್ಮ ನಾಯಕರಾದ ಕೋಟಿಜಾಲ್ ಇಬ್ರಾಹಿಂ ಅವರು ಕೋಶಾಧಿಕಾರಿಯವರಿದ್ದಾರೆ. ಅವರಿಗೆ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ನಮ್ಮ ಜನಾಬ್ ಅಹಮದ್ ಮುಂಜಿ ಅವರು ಇದ್ದಾರೆ ಕಾರ್ಯದರ್ಶಿಯವರು. ಅವರಿಗೆ ಸಹ ನಾನು ದಕ್ಷಿಣ ಕನ್ನಡ ತಾಲೂಕು ಘಟಕದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಪೋಷಕರು ಹಾಗೂ ವಿದ್ಯಾರ್ಥಿಯವರು ಬಂದಿದ್ದಾರೆ. ಅವರಿಗೆ ಸಹ ಜಮಾತುಲ್ ಫಲಾಹ್ ಘಟಕದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಸಂಸ್ಥೆಯ ದಕ್ಷಿಣ ಕನ್ನಡ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಅವರು ಮತ್ತು ಸದಸ್ಯರು ಎಲ್ಲರಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದವನ್ನು ಅವಕಾಶ ಕೊಟ್ಟ ಅವರಿಗೆ ವಂದನೆಗಳು ಹೇಳ್ತಾ ಮೊಹಮ್ಮದ್ ಸಮಾನತ್ ಸೆಕೆಂಡ್ PUC, ಮೊಹಸಿನ್ ಅಹಮದ್ ಫಸ್ಟ್ PUC, ಫಾತಿಮಾ ಸನಾ ಫಸ್ಟ್ PUC, ಫಾತಿಮಾ ಫಮೀಜಾ ಫಸ್ಟ್ PUC, ಸೈಫುದ್ದೀನ್ ಸಫ್ವಾನ್ ಸೆಕೆಂಡ್ PUC, ಎಸ್ ಮೊಹಮ್ಮದ್ ಮಶೂದ್ ಫಸ್ಟ್ PUC, ಆಯಿಷಾ ಮರಿಯಂ ಫಸ್ಟ್ PUC, ಅನೀಬಾ ಮುಸ್ತಾಕ್ ಟೋಟಾ ಸೆಕೆಂಡ್ BCom, ಮೊಹಮ್ಮದ್ ಫೈಜಲ್ ಫಸ್ಟ್ PUC, ನಿಹಾಲ್ ಮೊಹಮ್ಮದ್ ಕೆ ಸೆಕೆಂಡ್ PUC, ಫಾತಿಮತುಲ್ ಅಫ್ರಾ ಸೆಕೆಂಡ್ PUC, ಅಜ್ವೀನಾ ಥರ್ಡ್ BBA, ಅಜ್ವೀನಾ ಥರ್ಡ್ BA, ಮೊಹಮ್ಮದ್ ಅರ್ಫಾನ್ ಸೆಕೆಂಡ್ BCom, ಮೊಹಮ್ಮದ್ ಅರ್ಫಾನ್ ಸನ್ ಆಫ್ ಅಬ್ದುಲ್ ಖಾದರ್ ಸೆಕೆಂಡ್ BCom, ಮೊಹಮ್ಮದ್ ಇರ್ಫಾನ್ ಫಸ್ಟ್ BCom 22, ಅನಿಶಾ ಫಸ್ಟ್ BCom, ಸಫ್ರೀನಾ ಸೆಕೆಂಡ್ PUC, ಮೊಹಮ್ಮದ್ ಸಮೀರ್ ITI ಮೆಕ್ಯಾನಿಕ್, ಆಫೀಸರ್ ಜಫರ್ ಅಕ್ಬರ್, ಮೊಹಮ್ಮದ್ ಸಮೀರ್ ITI, ಆಯಿಷಾ ಜಫರ್ ಅಕ್ಬರ್ ಫಸ್ಟ್ PUC, ಮೊಹಮ್ಮದ್ ರಯೀಸ್ ಸೆಕೆಂಡ್ PUC, ಫಾತಿಮಾ ಜೊಹರಾ ಸೆಕೆಂಡ್ BA, ಮೊಹಮ್ಮದ್ ಮುನಾಬ್ ಸೆಕೆಂಡ್ PUC, ಆಸ್ಮಾ ಸೆಕೆಂಡ್ PUC, ಅಫಿಯಾ ಸೆಕೆಂಡ್ PUC, ಮೊಹಮ್ಮದ್ ಶಮೀರ್ ಫಸ್ಟ್ PUC, ಮೊಹಮ್ಮದ್ ಶಮೀರ್ ಫಸ್ಟ್ PUC, ಮೊಹಮ್ಮದ್ ಅನ್ಸಬ್ BE ಸಿವಿಲ್, ಮಾಜಿನ್ ಫಸ್ಟ್ BCom,
Mohammad Sahil, first BCom. Mohammad Sahil, first BCom. Samisha Fatima, PUC. Ahmed Ayaz, second PUC. Mohammad Saifuddin, second BCom. Abdul Mirza, first PUC. Mohammad Suhail, Diploma Mechanical. Mariamma, first PUC. Rafiatul Saiba, first PUC. Rafiatul Saiba. Rafiatul Ziba,